ನಮ್ಮನ್ನು ಆಹ್ವಾನಿಸಲಿಕ್ಕೆ ಹಾಗೂ ಶಾಸಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕೈಯಾಡಿಸಿ ಅದರಲ್ಲಿ ಸಮೃದ್ಧಿಯನ್ನು ಪಡ್ಕೊಂಡು ಎಲ್ಲರಿಗೂ ಉದ್ಯೋಗವನ್ನು ನೀಡಿದಂತಹ ದೊಡ್ಡ ಸಂಸ್ಥೆ, ಆ ಸಂಸ್ಥೆಯ ಪರವಾಗಿ ನಮಗೆ ಮಾಹಿತಿಯನ್ನು ನೀಡಿದಂತಹ ತಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇದೀಗ ಕೆಲವೇ ಕ್ಷಣಗಳಲ್ಲಿ ಶಾಸಕರು ಬಂದ ತಕ್ಷಣ ಪ್ರಾರಂಭಗೊಳ್ತಿದ್ದೇವೆ. ಈ ವಿಳಂಬವಾದಕ್ಕೆ ವಿಷಾದಿಸುತ್ತೇವೆ ಎಲ್ಲರಲ್ಲಿ. ಈಗ ಬಂದು ಇಲ್ಲಿ ವಿಳಂಬ ಆಗಿದೆ ಅಂತ ಹೇಳಿ ತಾಳ್ಮೆಯಿಂದ ಕೂತ್ರೆ ನಮ್ಮ ಜೀವನವು ತಾಳ್ಮೆಯಿಂದ ನಡೀತದೆ ಎನ್ನುವ ಒಂದು ಭಾವನೆಯ ಪರೀಕ್ಷೆಯೂ ಇರಬಹುದು. ಇದು ರಂಜು ಅಣ್ಣನ ಎಂಸಿ ಏಪಲ ತಗೊಂಡಿದ್ದ ಕಂಬಳದಾದಿತ್ತು, ಚೌತಿದಾದಿತ್ತು, ಕೋಡಿ ಅಡಿಸಾದಿತ್ತು. ಇನ್ನು ಸ್ಟಾಫ್ ಅನ್ಕೊಂಡೆ. I am conducting lot of programs in our office, and as a HR profession I am telling you, because of this person I have grown up in my childhood. Thanks. So education book job profile the ಬಗ್ಗೆ ಎಂಕಲ್ನ ಸ್ಟಾಫ್ ನಿಕ್ಲೆಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಎಂಕಲ್ನ ಇಂಡಸ್ಟ್ರಿದೆ ಸಾಧಾರಣ ಒಂದು 3,600 ಜನ ಬೇಲೆ ಮಲ್ತೊಂದಿದ್ದೇವೆ. 50% ವುಮೆನ್ ಎಂಪ್ಲಾಯೀಸ್, ಎಸ್ಪೆಷಲಿ ಒಂದು ಅರೌಂಡ್ 260 ವಿಡೋಸ್ಗೆ ನಮ್ಮ ಜಾಬ್ ಕೊಡ್ತಾ. Uneducated people like Apollo. So first thing is everyone, if you are going for the job, you will ask money, correct? So salary the ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡೆ. ಅನ್ಸ್ಕಿಲ್ಡ್ ಕ್ಯಾಟಗರಿ ಇನ್ನು ಹೆಲ್ಪರ್, ಮೆಷಿನ್ ಹೆಲ್ಪರ್ ಆದ ಕೆಲಸ ಮಲ್ಪುನಾಂಡ ಒರಿಯಾಗ ಸಾಧಾರಣ ಇನ್ ಹ್ಯಾಂಡ್ 11,000 to 12,000 rupees ಬರ್ಬೋದು. ಆಫ್ಟರ್ ಡಿಡಕ್ಷನ್ ಆಫ್ PF, ESI, ಬೋನಸ್, ಎವ್ರಿಥಿಂಗ್. ಸೊ ಇಟ್ ಈಸ್ ಲೈಕ್ ಎ ಪರ್ಮನೆಂಟ್ ಜಾಬ್. ಆ್ಯಂಡ್ ನಮ್ಮ ಎಕಮಡೇಷನ್ ಕೊಡ್ಪ ಗಂಜಿ ಮಠ ఒక ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಸಾಧಾರಣ ಒಂದು 12 ಕಿಲೋಮೀಟರ್ಸ್ ಮುಟ್ಟ ಕೊಡ್ಪ. ಕಂಪನಿದ ಒಂದು 14 ಬಸ್ ಬೇತೆ ಬೇತೆ ರೂಟ್ ರನ್ ಆಗ್ತದೆ. ನೆಕ್ಸ್ಟ್ ಪಾತ್ರ ITI ಬುಕ್ಕ ಫಿಟ್ಟರ್ ಡೆಸಿಗ್ನೇಷನ್ ನೆಕ್ ಏನು ಸರ್ವಿಸ್ ಬರ್ಬೋದು. 15,000 to 16,000 rupees salary. Next diploma book become BSc 22,000 to 25,000 rupees salary. So based on e salary the with interview ಮಾಡ್ಕುವ, but quality is very very important thing. Thank you. ಮಾನ್ಯ ಶಾಸಕರಾದ ಶಕ್ತು ಕುಮಾರ್ ರೈ ನೇತೃತ್ವದ ಈ ಉದ್ಯೋಗ ಮೇಳ ಮಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸ್ತಾ ಉದ್ಯೋಗ ಉತ್ತಮವಾಗಿ ನಡೀಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ, ಮಿತ್ರರಾದ ಸುದೇಶ್ ರೈ ಅವರಿದ್ದಾರೆ, ನಿಹಾಲ್ ಶೆಟ್ಟಿ ಅವರಿದ್ದಾರೆ, ಮತ್ತೆಲ್ಲರೂ ಗಣ್ಯರಿದ್ದೀರಿ, ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದೀರಿ, ಕಂಪನಿಗಳಿದ್ದಾರೆ. ನಾನು ರೋಟರಿಯ ಪೂರ್ವಾಧ್ಯಕ್ಷ, JCIಯ ಪೂರ್ವಾಧ್ಯಕ್ಷ. ಈ ಹಿಂದೆ ಭಾಳಷ್ಟು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಸುದೇಶ್ ಅಣ್ಣ, ನಿಹಾಲ್ ಅವರನ್ನು ಕೇಳ್ಕೊಳ್ಬೋದು. ಹಾಗಾಗಿ ಇಲ್ಲಿ ಬರಲಿಕ್ಕೆ ಖಂಡಿತವಾಗಿಯೂ ನಾನು ಭಾಳಷ್ಟು ಉತ್ಸುಕನಾಗಿದ್ದೆ. ಉದ್ಯೋಗ ಅಂತ ಹೇಳಿದ ಕೂಡಲೇ ಭಾಳಷ್ಟು ಜನರಿಗೆ ಇರುವಂಥದ್ದು ಈಗಲೇ ಕೆಲಸ ಸಿಗಬೇಕು ಮತ್ತು ಒಳ್ಳೆ ಸಂಬಳ ಸಿಗಬೇಕು ಅಂತ. ಖಂಡಿತವಾಗಿಯೂ ಒಳ್ಳೆ ಸಂಬಳ ಸಿಗಲೇಬೇಕು. ಫ್ರೆಷರ್ಸ್ಗಳಿಗೆ ಈಗ ಮೇಡಮ್ ಹೇಳಿದಾಗೆ ಉತ್ತಮ ಸಂಬಳ ಸಿಗ್ಬೇಕಂತ ಹೇಳಿದ್ರೆ ಒಂದು ಕಂಪನಿಯಲ್ಲಿ 2-3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಸೊ ಎಲ್ಲರೂ ಫ್ರೆಷರ್ಗಳೇ. ನಿನ್ನೆ ನಾನು ನೋಡ್ತಾ ಇದ್ದೆ, ಕಾಲೇಜಲ್ಲಿ ಕಲಿತಂಥದ್ದು ಮತ್ತು ಉದ್ಯೋಗದಲ್ಲಿ ಕಲಿತಂಥದ್ದು. ಸೊ ಅದರ ವ್ಯತ್ಯಾಸಗಳು ಭಾಳಷ್ಟು ಇದೆ ನಮಗೆ. ಸೊ ಅದರಿಂದ ನಮಗೆಲ್ಲ ಸ್ಕಿಲ್ ಕ್ಯಾಂಡಿಡೇಟ್ಗಳು ಬೇಕು. ಆ ಸ್ಕಿಲ್ಲನ್ನು ಹುಡುಕ್ತಾ ನಾವು ಹೋಗ್ತೇವೆ. ನಮಗೆ ಎಲ್ಲಿ ನಾವು ಆ ಸ್ಕಿಲ್ ಇರುವಂಥವರು ಸಿಗ್ತಾ ಇದ್ದಾರೆ ಅಂತ. ನಮಗೆ ಖಂಡಿತವಾಗಿಯೂ ಒಂದಷ್ಟು ಸೋಲ್ಡ್ರಿಂಗ್ ಮಾಡೋರು, ನನ್ನ ಎಲೆಕ್ಟ್ರಿಕಲಲ್ಲಿ ಹೇಳ್ತಾ ಇದ್ದಾರೆ, ವೈರಿಂಗನ್ನು ಸ್ವಲ್ಪ ಗೊತ್ತಿದ್ದವರು, ಏನಾದರೂ ಒಂದು ಸ್ವಲ್ಪ ಸಣ್ಣ ಸ್ಕಿಲ್ ಇದ್ದರೆ ಅದು ನಿಮಗೆ SLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಅದು ITI ಇರ್ಬೋದು, ಯಾವುದೇ ಇರ್ಬೋದು, ಬಂದ ಕೂಡ ನೋಡುವಂಥ ಸಣ್ಣ ಸ್ಕಿಲ್ಗಳಿದೆಯಾ ಅಂತ. ಆ ಸ್ಕಿಲ್ಗಳಿದೆ ಅಂತೇಳಿ ಆದರೆ ಖಂಡಿತವಾಗಿ ಅವರನ್ನು ನಾವು ತಗೊಳ್ತೇವೆ. ಆಮೇಲೆ ಸ್ಯಾಲ್ರಿ ಬಗ್ಗೆ ನೀವು ಹೆಚ್ಚು ಏನು ಹೇಳೋದು, ನಿಮಗೆ ನಮ್ಮ ಊರಲ್ಲಿ ಮಾತ್ರ ಮಾಡೋದು ಬೇಡ ಅಂತೇಳಿ. ನಿಮಗೆ ಒಂದು ಸ್ಕಿಲ್ಲು ಚೆನ್ನಾಗಿದೆಯಾ, ಖಂಡಿತವಾಗಿಯೂ ಆ ಸಂಸ್ಥೆಯ ಈಗಾಗಲೇ ಮಾಸ್ಟರ್ ಗಾಂಧಿ ಅವರು ಹೇಳ್ತಾ ಇದ್ರು, ಖಂಡಿತವಾಗಿಯೂ ಸ್ಯಾಲ್ರಿ ಸಿಗ್ತದೆ. ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್. ಒಬ್ರು ಬಂದವರು ಅಟೆಂಡರ್ ಆಗಿ ಬಂದವರು ಮ್ಯಾನೇಜರ್ ಆಗಲಿಕ್ಕೂ ಸಾಧ್ಯ ಇದೆ.
ನಾನು ನನ್ನದೇ ಒಂದು ನಿದರ್ಶನ ಅಂತ ಕೊಡ್ತೇನೆ. ನಾನು ಮುಳಿಯ ಸಂಸ್ಥೆಯಲ್ಲಿ 400 ಸ್ಕ್ವೇರ್ ಫೀಟ್ ಕಲಿದ್ದವ. ಆ 4-5 ಶೋರೂಮ್ ಆಗುವವರೆಗೂ ಕೂಡ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದು, ಮಾರ್ಕೆಟಿಂಗ್ ಹೆಡ್ ಆಗಿ ಕೆಲಸ ಮಾಡಿದ್ದು, PR ಆಗಿ ಕೆಲಸ ಮಾಡಿದ್ದು. ಬೇರೆ ಬೇರೆ ರಾಷ್ಟ್ರಾದ್ಯಂತ ತಿರುಗಲಿಕ್ಕೆ ಅವಕಾಶ ಆಗಿರೋದು ನನ್ನ ಸ್ಕಿಲ್ಗಳಿದ್ದಾರೆ. ಸೊ ಅದನ್ನು ಗ್ರಹಿಸಿಕೊಂಡು ನಮ್ಮ ಯಜಮಾನರು ನಮಗೆ ಬೇರೆ ಬೇರೆ ಕಡೆಯಲ್ಲಿ ಕಳಿಸ್ಲಿಕ್ಕೆ ನಮಗೆ ಸಾಧ್ಯ, ಅವರಿಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನು ದಯವಿಟ್ಟು ತಿಳ್ಕೊಳ್ಳಿ. 11,000, 10,000, 15,000, 20,000. ನಾನು ಕೂಡ ಇಲ್ಲಿ ಪುತ್ತೂರಲ್ಲಿ 20,000 ಸ್ಯಾಲರಿ ಕೊಡ್ತಾ ಇದ್ದೇನೆ ಎಲೆಕ್ಟ್ರಿಷಿಯನ್ಗಳಿಗೆ. ಸೊ ದಯವಿಟ್ಟು ಯಾರು ಎಲೆಕ್ಟ್ರಿಕಲ್ನಲ್ಲಿ ನಾಲೆಜ್ ಇದೆ, ಎಲೆಕ್ಟ್ರಿಕಲ್ ನಾನು ಕೆಲಸ ಮಾಡ್ಬೋದು. ಫ್ಯಾನ್ ಫಿಕ್ಸ್ ಮಾಡಲಿಕ್ಕೆ, ಫ್ಯಾನ್ ತೆಗಿಲಿಕ್ಕೆ, ಲೈಟ್ ಫಿಕ್ಸ್ ಮಾಡಲಿಕ್ಕೆ, ಲೈಟ್ ತೆಗಿಲಿಕ್ಕೆ, ಪ್ಲಂಬಿಂಗ್ ಮಾಡಲಿಕ್ಕೆ, ಇಷ್ಟು ಸಣ್ಣ ಸಣ್ಣ ಕೆಲಸಕ್ಕೆ ಈಗ ಜನಗಳು ಸಿಗ್ತಾ ಇಲ್ಲ. ಸ್ಕಿಲ್ಡ್ ಹೋದ್ರೆ ಈಗ ಗಮ್ ಹಾಕಿ ಬರ್ತಾರೆ, ಗಮ್ ಹಾಕಿ ಬರ್ತಾರೆ. ರಾತ್ರಿ ಫೋನ್ ಬರ್ತದೆ, ರಂಜನಣ್ಣ ರಾತ್ರಿ ಆಗ ಫೋನ್ ಬರ್ತದೆ, ಲೀಕೇಜ್ ಉಂಟೆ ದಾದ. ಸೊ ಅದರಿಂದ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಯಾವುದೇ ಕೆಲಸ ಕೊಡುವವರು ನಿಮ್ಮ ಕ್ಲೀನ್ನೆಸ್ ಅಂದ್ರೆ ನೀಟಾಗಿ ಕೆಲಸ ಮುಗಿಸಿ ಬರ್ತಾರ ಅಂತ. ಸೊ ಪ್ಲಾನ್ ಟು ಚೆಕ್ ಆಟ್ ಅಂತ ಇಂಗ್ಲಿಷಲ್ಲಿ ಪ್ಲಾನ್ ಮಾಡಬೇಕು, ಕೆಲಸ ಮಾಡಬೇಕು, ಚೆಕ್ ಮಾಡಬೇಕು, ಆಕ್ಷನ್ ತಗೋಬೇಕು. ಸೊ ಈ ತರ ನೀವು ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರ ಜೀವನದಲ್ಲಿ ಅಷ್ಟೇ. ಸೊ ನೀವು ಒಂದು ಸಂಸ್ಥೆಯಲ್ಲಿ 3 ತಿಂಗಳು ಕೆಲಸ ಮಾಡ್ತೀರಿ, ಮತ್ತೊಂದು ತಿಂಗಳಲ್ಲಿ 6 ತಿಂಗಳು ಕೆಲಸ ಮಾಡ್ತೀರಿ, ಮತ್ತೊಂದು ಕಂಪನಿಯಲ್ಲಿ 9 ತಿಂಗಳು ಕೆಲಸ ಮಾಡ್ತೀರಿ, ಮತ್ತೊಂದು ತಿಂಗಳಲ್ಲಿ ಮತ್ತೊಂದು 2 ಕಂಪನಿ ಕೆಲಸ ಮಾಡಿ ನಮ್ಮ ಹತ್ರ ಬಿಗ್ ಬ್ಯಾಂಕ್ಸ್ ಹತ್ರ ಅಥವಾ ಸ್ಮಾರ್ಟ್ ಇದ್ದಾರೆ. ಸೊ ಬೇರೆ ಬೇರೆ ಕಂಪನಿಗಳಿದ್ದಾರೆ. ಅವರು ಖಂಡಿತವಾಗಿ ನಿಮ್ಮ ರೆಸ್ಯೂಮ್ ಅನ್ನು ನೋಡ್ತಾರೆ ಒಮ್ಮೆ, ಎಲ್ಲೆಲ್ಲಿ ಯಾವ ಕಂಪನಿಯಲ್ಲಿ ಎಷ್ಟು ದಿವಸ ನಿಲ್ತಿದ್ದಾರೆ ಅಂತ. ಸೊ ಅಲ್ಲಿ ಎಂತ ಮಾಡಿದ್ದಾರೆ ಅಂತ ನೋಡಿಯೇ ನೋಡ್ತೇವೆ ನಾವು. ಸೊ ಅದನ್ನ ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಫ್ಯೂಚರಿಗೆ ನೀವೇ ಅಂದ್ರೆ ನನ್ನ ತಲೆಗೆ ನನ್ನ ಕೈ ಅಂತ ಹೇಳಿದಾಗೆ. ಸೊ ನೀವು ಅರ್ಥಕೊಂಡು ನೀವು ಇಂಟರ್ವ್ಯೂಲಿ ಪಾಲ್ಗೊಳ್ಳಿ ಅಂತ ಹೇಳುತ್ತಾ, ನನ್ನ ಸಂಸ್ಥೆಯಲ್ಲಿ ಕಸ್ಟಮರ್ ರಿಲೇಷನ್ ಆಫೀಸರ್ ಮತ್ತೆ ಇಲೆಕ್ಟ್ರಿಷಿಯನ್ಸ್ಗಳು ನಮಗೆ ಬೇಕಾಗಿದೆ, ಪ್ಲಂಬಿಂಗ್ ಕೆಲಸ ಮತ್ತೆ ಎಲೆಕ್ಟ್ರಿಕಲ್. ಸೊ ನಾವು ಕಳೆದ 5 ವರ್ಷಗಳಿಂದ ಪುತ್ತೂರಲ್ಲಿ ವ್ಯವಹಾರ ನಡೆಸ್ತಾ ಇದ್ದೇವೆ. ಲೈಟಿಂಗ್ ಅಲ್ಲಿ ತುಂಬಾ ಸ್ಕೋಪ್ ಇದೆ. ಲೈಟಿಂಗ್ ಸ್ಪೆಷಲೈಸ್ ಲೈಟಿಂಗ್ ಅಲ್ಲಿ ಮಾಡುವಂಥವ್ರು, ಬಿಲ್ಡಿಂಗ್ ಲೈಟಿಂಗ್ಸ್ ಇರ್ಬೋದು, ಮತ್ತೆ ಬೇರೆ ಬೇರೆ ಲೈಟಿಂಗ್ಸ್ ಅಲ್ಲಿ ಖಾಲಿ ನಾವು ಅಂದ್ಕೊಂಡಿದ್ದೇವೆ ಒಂದು ಟ್ಯೂಬ್ ಒಂದು ಬಲ್ಬ್ ಹಾಕಿದ್ರೆ ಸಾಕು ಅಂತ. ಅದಲ್ಲ. ಈಗ ಇಂಟೀರಿಯರ್ ಇದ್ದಾರೆ, ಆರ್ಕಿಟೆಕ್ಟ್ ಇದ್ದಾರೆ, ಬಿಲ್ಡರ್ಸ್ಗಳಿದ್ದಾರೆ, ಬೇರೆ ಬೇರೆ ಇದರಲ್ಲಿ ಮನೆಯನ್ನು ಎಷ್ಟು ಚಂದ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಆಲೋಚನೆ ಮಾಡುವಂಥವ್ರು ಇದ್ದಾರೆ. ಸೊ ಅದರಿಂದ ಇಲ್ಯುಮಿನೇಷನ್ಗೆ ಬಹಳಷ್ಟು ಸಿಕ್ಕಾಪಟ್ಟೆ ಸ್ಯಾಲ್ರಿ ಇದೆ. ಯು ಕಾಂಟ್ ಬಿಲೀವ್, ಬಾಂಬೆಲೆಲ್ಲ 4-5 ಲಕ್ಷ ಸ್ಯಾಲ್ರಿ ಕೂಡ ಇದೆ ತಿಂಗಳಿಗೆ. ಸೊ ಬೆಂಗಳೂರಲ್ಲಿ ಕೂಡ 2 ಲಕ್ಷದಿಂದ ಸ್ಯಾಲ್ರಿಗಳಿದೆ. ಸೊ ನೀವು ಇಲ್ಲಿಂದ ಬೇಸಿಂದ ಆರಂಭಗೊಂಡು ಬೇರೆ ಬೇರೆ ಕಂಪನಿಗಳಿಗೆ ಹೋಗ್ಲಿಕ್ಕೆ ಪುತ್ತೂರಿನದು ಕೂಡ ಸಾಧ್ಯ ಇದೆ. ನಾನು ಇಡೀ ಭಾರತದಾದ್ಯಂತ ಸಂಚರಿಸಿದ್ದೇನೆ, LED ಮೇಲೆ, LED ಉತ್ಪನ್ನಗಳ ಮೇಲೆ. ಸೊ ಅದರಿಂದ ಯಾರಾದರೂ ಇದರ ಮೇಲೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ರೆ ನಮ್ಮ ಕಂಪನಿಗಳಿದೆ. ನಮ್ಮ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರು ಸಭಾಂಗಣಕ್ಕೆ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ವಿದ್ಯುಕ್ತವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಾಸಕರು ಈ ಒಂದು ರೈ ಎಸ್ಟೇಟ್ಸ್ ಎಜುಕೇಶನಲ್ ಟ್ರಸ್ಟಿನ ಪ್ರವರ್ತಕರು ಆದಂತಹ ಅಶೋಕ್ ರೈ ಕೋಡಿಮಾಡಿ ಇವರನ್ನು ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿ ಕಾರ್ಯಾಧ್ಯಕ್ಷರು ರೈ ಎಸ್ಟೇಟ್ಸ್ ಎಜುಕೇಶನಲ್ ಟ್ರಸ್ಟ್ ಇದರ ಸುದೇಶ್ ಶೆಟ್ಟಿ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಮಮತಾ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರು ಬಿಗ್ ಬ್ಯಾಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಕಾಶ್ SK ನಿರ್ದೇಶಕರು ಮಾಸ್ಟರ್ ಪ್ರಣರಿ ಪುತ್ತೂರು ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಶುಪತಿ ಶರ್ಮಾ ಮಾಲಕರು ಪಶುಪತಿ ಎಲೆಕ್ಟ್ರಿಕಲ್ಸ್ ದರ್ಬೆ ಪುತ್ತೂರು ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರಿಪ್ರಸಾದ್ ಪ್ರಭು ಮಾಲಕರು ಸಾಫ್ ಸ್ಮಾರ್ಟ್ ಟೆಕ್ನಾಲಜಿ ಬಡವಾರ ಪುತ್ತೂರು ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೃಷ್ಣ ಪ್ರಸಾದ್ ಆಳ್ವ ಭೂ ನ್ಯಾಯ ಮಂಡಳಿ ಸದಸ್ಯರು ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಹಾಲ್ ಕೆ ಶೆಟ್ಟಿ ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸದಸ್ಯರು ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾವು ಹೇಮನ ಶೆಟ್ಟಿ ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸಂಚಾಲಕರು ರಾಮಕೃಷ್ಣ ಪ್ರೌಢಶಾಲೆ ಗೊಂಬೆಟ್ಟು ಇವರನ್ನು ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುರಳೀಧರ ಮಠದ ಬಿಟ್ಟು ಬಂದಂತ ಎಲ್ಲ ಹಿರಿಯ ಕಿರಿಯ ಗಣ್ಯರನ್ನು ಮತ್ತು ಈ ನಮ್ಮ ಟ್ರಸ್ಟ್ನೊಟ್ಟಿಗೆ ಕೈನೂ ಸೇರಿಸಿಕೊಂಡು ಇದ್ದೇನೆ. ನಾವು
ಅಜ್ಞಾನದಿಂದ ಸುಜ್ಞಾನದತ್ತ, ಅದೇ ರೀತಿ ನಿರುದ್ಯೋಗದಿಂದ ಉದ್ಯೋಗದತ್ತ ಸಾಗುವಂತಹ ಒಂದು ಕ್ಷಣದಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸುವ ಮೂಲಕ ನಮ್ಮ ಶಾಸಕರು ಉದ್ಘಾಟನೆಗೊಳಿಸಿದ್ದಾರೆ. I would like to thank Mr. Ashok Kumar Rai, MLA Puttur, for giving this opportunity for us. ನಾನು ಸ್ವಲ್ಪ ಒಂದು ವಾರದ ಹಿಂದೆ ಕಾಲ್ ಮಾಡಿದ್ದೆ, ಅಂದರೆ ನಮ್ಮ ಸಂಸ್ಥೆಗೆ ಉದ್ಯೋಗಿಗಳು ಬೇಕು ಅಂತ. ಇಮಿಡಿಯೇಟ್ ಆಗಿ ನನ್ನ ಕಾಲಿಗೆ ಅವಾಗಲೇ ಓಕೆ ನೀವು ಬನ್ನಿ ಅಂತ ವಿದಿನ್ ಎ ಮೂಮೆಂಟ್, ಯಾವ್ದು ಆಲೋಚನೆ ಮಾಡಲಿಲ್ಲ ಅವ್ರು ನನಗೆ ಮಾತಾಡಬೇಕಾದ್ರೆ, ಇಮಿಡಿಯೇಟ್ ಆಗಿ ಬನ್ನಿ ನಾನು ಅರೇಂಜ್ ಮಾಡ್ತೇನೆ ಅಂತ. 2 days ಅಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಾ ಸರ್, ತುಂಬಾ ಥ್ಯಾಂಕ್ಸ್ ನಿಮಗೆ. ಇನ್ನೊಂದು ಹೆಮ್ಮೆಯ ವಿಚಾರ, ನಾನು ಎಲ್ಲಿ ಹೋದ್ರೆ ಹೇಳ್ತೇನೆ, ನನ್ನ ಸರ್ನೇಮ್ ಕೂಡ ಕೆ ಅಂತ ಬರ್ತದೆ, ಕೋಡಿಮಾಡಿ. ನಾವೆಲ್ಲಾದ್ರೂ ಪ್ರೋಗ್ರಾಮಿಗೆ ಹೋಗುವಾಗ ಅಥವಾ ಏರ್ಪೋರ್ಟ್ ಅಲ್ಲಿ ಎಲ್ಲಾದ್ರೂ ಯಾರಾದ್ರೂ ಸಿಕ್ಕಿದ್ರೆ ಕೇಳ್ತಾರೆ ಅಶೋಕ್ ರೈ ಅವ್ರದ್ದು ಗುರುತುಂಟ ಅಂತ, ಯಾಕಂದ್ರೆ ಆ ಕೋಡಿಮಾಡಿ ಅಂತ ಸರ್ನೇಮ್ ಇರುವಾಗ ಅವರು ಕೋಡಿಮಾಡಿ ಅಶೋಕ್ ರೈ ಅಂತ ಇರ್ತದೆ. ಸೊ ವಿ ಆರ್ ವೆರಿ ಹ್ಯಾಪಿ, ನಮಗೆ ಖುಷಿ ಆಗ್ತದೆ. ಅಶೋಕ್ ಅಣ್ಣ ಇನ್ನು MLA ಆಗಿದ್ದಾರೆ, ಇನ್ನು ಅವರು ಮಿನಿಸ್ಟರ್ ಆಗಲಿ ಅಂತ ದೇವರಲ್ಲಿ ಆಶೀರ್ವದಿಸ್ತೇನೆ. ನಮ್ಮ ಸಂಸ್ಥೆ ಸುಮಾರು 12 ವರ್ಷದ ಹಿಂದೆ ಗಂಜಿ ಮಠದಲ್ಲಿ ಪ್ರಾರಂಭವಾಯಿತು. ವಿ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ food packaging bags and we are exporting that to more than 24 European countries. Present we have approx 3600 employees. Already ನಮ್ಮ staff explain ಮಾಡಿದ್ರು ಇದಕ್ಕಿಂತ ಮುಂಚೆ. Around 50% of women workers are working with us. So ನಮ್ಮಲ್ಲಿ ತುಂಬಾ ಜಾಬ್ ಆಪರ್ಚುನಿಟಿಗಳು ಬರ್ತಾ ಇರ್ತದೆ. PUC ಇರ್ಬೋದು, ಗ್ರಾಜುಯೇಟ್ಸ್ ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು. ಅಪ್ರಾಕ್ಸ್ ನಮಗೆ ಒಂದು ಟಿಲ್ ಏಪ್ರಿಲ್ ವರೆಗೆ 1000 to 1500 ಎಂಪ್ಲಾಯ್ಮೆಂಟ್ ಅಗತ್ಯ ಇದೆ. ಸೊ ಆ ಎಂಪ್ಲಾಯೀಸ್ ನಮಗೆ ಬೇಕು. ಇವಾಗ ನಾವು ಫಸ್ಟ್ ಸ್ಟೆಪ್ 16th November ಇವತ್ತು ಅಶೋಕಣ್ಣನ ಸಾರಥ್ಯದಲ್ಲಿ ಪುತ್ತೂರಲ್ಲಿ ಫಸ್ಟ್ ಜಾಬ್ ಫೇರ್ ಮೇಳ ಮಾಡ್ತಾ ಇದ್ದೇವೆ. ಎವ್ರಿ ಮಂತ್ ನಾವು ಅವ್ರ ಜೊತೆ ಕನೆಕ್ಟ್ ಆಗಿ ಇಲ್ಲಿ ಬರ್ತಾ ಇದ್ದೇವೆ. ಸೊ ಟಿಲ್ ಏಪ್ರಿಲ್ ವರೆಗೆ ನಮ್ಮ ರಿಸೋರ್ಸ್ನ ನಾವು ಇಲ್ಲೇ ಫೈಂಡ್ ಔಟ್ ಮಾಡ್ತೇವೆ ಆಲ್ಮೋಸ್ಟ್. ಯಾಕಂದ್ರೆ ರೂರಲ್ ಏರಿಯಾದಲ್ಲಿ ಉದ್ಯೋಗದ ಅವಶ್ಯಕತೆ ಕಡಿಮೆ ಇರ್ಬೋದು. ಮಂಗಳೂರಲ್ಲಿ ನಮಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸಿಗುವುದಿಲ್ಲ, ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಸುಮಾರಿದೆ. MRPL ಇದೆ, MCF ಇದೆ, BASF ಇದೆ. ಸೊ ಸಣ್ಣ ಪುಟ್ಟ ಕೈಗಾರಿಕೆಗಳು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ. ಸೊ ನಮಗೆ ಇಲ್ಲಿ ಬಂದ್ರೆ ಜನ ಸಿಗ್ಬೋದು, ಅಶೋಕಣ್ಣನ ನೇತೃತ್ವದಲ್ಲಿ ಕೂಡ ನಮಗೆ ಸಹಕಾರ ಸಿಗ್ಬೋದು. ಅದೇ ರೀತಿ ನಾವು ಟಿಲ್ ಏಪ್ರಿಲ್ ವರೆಗೆ ಈ ತರದ ಜಾಬ್ ಫೇರ್ ಅನ್ನು ಪುತ್ತೂರಲ್ಲಿ ಮಾಡ್ತಾ ಇರ್ತೇವೆ. ನಿಮ್ಮೆಲ್ಲರ ಸಹಕಾರ ಬೇಕು. ಅದೇ ರೀತಿ ರೈ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್, ಆಕ್ಚುಲಿ ನಾನು ಅಶೋಕಣ್ಣನ ಹತ್ರ ಮಾತಾಡಿದ ಮೇಲೆ ಗೂಗಲಲ್ಲಿ ಹೋಗಿ ನೋಡಿದೆ ವಾಟ್ ಈಸ್ ದಿಸ್ ಅಂತ, ಸುಮಾರು ಡೀಟೇಲ್ಸ್ನ ನೋಡಿದೆ. ಇದರ ಮೂಲಕ ಅವರು ಸುಮಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಎಜುಕೇಶನ್ ಇರ್ಬೋದು, ಮೆಡಿಕಲ್ ಫೆಸಿಲಿಟಿ ಇರ್ಬೋದು, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಇರ್ಬೋದು. ನಾನು ಹೇಳಬೇಕು ಅಂತಿಲ್ಲ, ಯಾಕೆಂದ್ರೆ ಮೊನ್ನೆ ನಡೆದಂತಹ ದೀಪಾವಳಿಯ ಜನಮನ ಕಾರ್ಯಕ್ರಮದಲ್ಲಿ ಒಂದು ಸುಮಾರು ಜನ ಅದರಲ್ಲಿ ಅಟೆಂಡ್ ಆಗಿದ್ದಾರೆ. ಅದೇ ಸಾಕ್ಷಿ ಅಂತ ಹೇಳ್ಬೋದು. ನಮ್ಮದು ಒಂದು ಸಣ್ಣ ಊರು ಕೋಡಿಮಾಡಿ ಅಂತ ಹೇಳಿರ್ಬೋದು. ಬಟ್ ಇವಾಗ ನಾನು ಅಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಸುಮಾರು ಜನ ಅಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಹುದ್ದೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಅವರು ನಮ್ಮ ಸಂಸ್ಥೆಗೂ ಸಹಕಾರ ಮಾಡ್ತಾರೆ ಅಂತ ಹೋಪ್ಸ್ ಅಲ್ಲಿ ಬಂದಿದ್ದೇನೆ. ತುಂಬಾ ಥ್ಯಾಂಕ್ಸ್. ಅಶೋಕ್ ಕುಮಾರ್ ರೈ ಅವರು ಉದ್ಘಾಟಕರಾಗಿ ನಮ್ಮೊಂದಿಗೆ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದೆ. ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಒಂದಷ್ಟು ಜನರಿಗೆ, ನಾನು ಶಾಸಕನಾಗುವ ಮೊದಲೇ ಹೇಳ್ತಾ ಇದ್ದೆ, ಪ್ರತಿ ವರ್ಷ ಒಂದಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸುಗಳನ್ನು ಕಂಪ್ಲೀಟ್ ಮಾಡಿ, ITI ಇರ್ಬೋದು, ಡಿಗ್ರಿ ಇರ್ಬೋದು, ಡಿಪ್ಲೊಮೊ ಇರ್ಬೋದು, ಎಲ್ಲ ಕೋರ್ಸುಗಳನ್ನು ಕಂಪ್ಲೀಟ್ ಮಾಡಿ ಸುಮಾರು 3,000ದಿಂದ 5,000 ಮಕ್ಕಳು ಹೊರಗೆ ಬರ್ತಾರೆ. ಆದರೆ ಉತ್ಪತ್ತಿ ಮಾಡೋದು ಕಡಿಮೆ, ಯಾರಿಗೂ ಕೆಲಸ ಸಿಗೋದು ಕಡಿಮೆ. ಕೆಲವರು, ಅದರಲ್ಲೂ ಹುಡುಗಿಯರಿಗೆ, ಅವರ ತಂದೆ ತಾಯಿ ಇಲ್ಲಿಂದ ಹೊರಗೆ ಕಳಿಸ್ಕೊಡೋದಿಲ್ಲ. ಮಗಳು ಮನೆ ಹತ್ರನೇ ಬೇಕು, ಬೆಳಿಗ್ಗೆ ಹೋಗ್ಬೇಕು, ಸಾಯಂಕಾಲ ಮನೆಗೆ ಬರಬೇಕು ಅಲ್ವಾ, ಇಲ್ಲದ್ರೆ ಬಿಡುದಿಲ್ಲ. ಬುಡ್ಚಿನಿಗೆ ಕೆಲಸ ಬುಡ್ಚಿ ಅಂತ. ಮದುವೆ ಆದ ಕೂಡಲೇ ಮನೆಯಲ್ಲಿ ಇರಬೇಕು. ಕಲ್ತಿರ್ತಾರೆ, ಡಿಗ್ರಿ ಮಾಡಿರ್ತಾರೆ, ಬೇರೆ ಬೇರೆ ಇದು ಮಾಡಿರ್ತಾರೆ, ಕೋರ್ಸ್ಗಳು ಮಾಡಿರ್ತಾರೆ, ಹೊರಗೆ ಹೋಗೋದು ಬೇಡ ಅಂತ. ಆದ್ರೆ ಮಂಗಳೂರಿಗೆ ದೂರ ಅಲ್ಲ, ನೀವು ತಿಳ್ಕೊಳ್ಳಿ ಎಲ್ಲರೂ. ಹುಡುಗರು ಹಾಗೆ ಹುಡುಗಿರು ಹಾಗೆ, ಮಂಗಳೂರು ದೂರ ಅಲ್ಲ. ಅದರಲ್ಲೂ ಹುಡುಗಿರಿಗೆ ಬಸ್ ಚಾರ್ಜ್ ಹೋಗ್ಲಿಕ್ಕಿಲ್ಲ, ಬರ್ಲಿಕ್ಕಿಲ್ಲ, ಎರಡೂ ಫ್ರೀ. ಹುಡುಗರಿಗೆ ಆದ್ರೆ ಪಾಸ್ ಆದ್ಯತೆ ಕೊಡಬೇಕಾಗ್ತದೆ. ನಾವು ಒಟ್ಟು ನಮ್ಮ ಕಲ್ಪನೆ ಏನಂತ ಹೇಳಿದ್ರೆ, ಯುವಕರ ಕೈಗೆ, ಯುವತಿಯರ ಕೈಗೆ ಕೆಲಸಗಳು ಕೊಡಬೇಕು. ಒಬ್ರಿಗೆ ಡಿಪೆಂಡ್ ಆಗಿರುವಂಥದ್ದು ಅವರು ಅಷ್ಟು ಉತ್ಪತ್ತಿಯನ್ನು ಮಾಡಬೇಕು. ಎಷ್ಟಾದ್ರು
ಈಗ ಒಂದು 15-20 ಸಾವಿರ ರೂಪಾಯಿ ಸಂಬಳ ಸಿಕ್ಕಿದ್ರೆ ಬಹುಶಃ ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ಬೋದು, ಏನೆಲ್ಲ ಫೆಸಿಲಿಟಿ ಇದೆ, ಅಲ್ಲಿ ನಿಲ್ಲಿಕ್ಕೂ ವ್ಯವಸ್ಥೆ ಇದೆ ಅಂತ ನೀವು ಹೇಳಿದ್ರಿ, ಮಧ್ಯಾಹ್ನ ಊಟದ ವ್ಯವಸ್ಥೆಗಳು ಇದೆ ಅಂತ ಹೇಳಿದ್ದಾರೆ. ಅದು ಕೊಟ್ಟು ಒಂದು 16-20 ಸಾವಿರ ಸಂಬಳ ಸಿಕ್ಕಿದ್ರೆ ಅದು ಒಳ್ಳೆಯ ಸಂಬಳ. ಯಾಕಂತ ಹೇಳಿದ್ರೆ 10-12 ಸಾವಿರ ಉತ್ಪತ್ತಿಯನ್ನು ಕ್ರೋಢೀಕರಣ ಮಾಡಿಕೊಂಡು ಬಂದರು 5 ವರ್ಷ ಕೆಲಸ ಸ್ವಲ್ಪ ದುಡ್ಡು ಅವರ ಹತ್ರ ಆಗ್ತದೆ, ಮತ್ತೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಬರ್ತದೆ. ಏನು ಕೆಲಸ ಮಾಡಿದ್ರೆ ಏನಾಗ್ತದೆ, ಮನೆಯಲ್ಲೇ ಕೂತ್ಕೊಳ್ಳೋದು, ಮೆಂಟಲಿ ಡಿಪ್ರೆಷನ್ ಲೆವೆಲ್ ಹೋಗ್ತದೆ. ನಾವು ಏನು ಮಾಡ್ಲಿಲ್ಲ, ಏನು ಅಚೀವ್ಮೆಂಟ್ ಇಲ್ಲ. ಮಹಿಳೆಯರಿಗೆ ಹುಡುಗಿರಿಗೆ ಏನ್ ಬೇಕು, ಬಂಗಾರ ಬೇಕು, ಅವರ ಖರ್ಚು ಬೇಕು, ಒಂದಷ್ಟು ದುಡ್ಡು ಇದ್ರೆ ಅವರು ಮೆಂಟಲಿ ಫಿಸಿಕಲಿ ಎಲ್ಲ ಸ್ಟ್ರೆಂತ್ ಆಗಿರ್ತದೆ. ಎಲ್ಲದಕ್ಕೂ ದುಡ್ಡು ಇಲ್ಲದೆ ಯಾವುದು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ಪತ್ತಿ ಮಾಡಬೇಕು. ನೀವು ಬೇರೆ ದೇಶಗಳನ್ನ ನೋಡಿ ಅಂತೆ, ಬೇರೆ ದೇಶಗಳಲ್ಲಿ ನಮ್ಮಿಂದ 150 ವರ್ಷ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಡೆವಲಪ್ಮೆಂಟ್ ಆಗಿದೆ. 1978ರಲ್ಲಿ ಬೇರೆ ದೇಶಗಳಲ್ಲೆಲ್ಲ ಮೆಟ್ರೋ ರೈಲು ಓಡ್ಲಿಕ್ಕೆ ಶುರು ಮಾಡಿದೆ, ನೆಲದ ಅಡಿಯಲ್ಲಿ. 78ರಲ್ಲಿ ನಮ್ದು ಈಗ ನಾವು ಕಂಬ ಹಾಕಿ ಮೆಟ್ರೋ ಓಡಿಸ್ತಾ ಇದ್ದೇವೆ. ಅವ್ರು ಹೇಳ್ತಾರೆ, ನೀವು ಕಂಬ ಹಾಕಿ ಮೆಟ್ರೋ ಓಡಿಸ್ತೀರಲ್ಲ, ವೇಸ್ಟ್ ಆಫ್ ಯೂಸ್, ಯಾಕೆ ಪರಿಸರವನ್ನು ಹಾಳು ಮಾಡ್ತೀರಾ, ಭೂಮಿಯ ಒಳಗಡೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಈಗ ಕಂಬ ಹಾಕಿ, ಇನ್ನೂ ಬೆಂಗಳೂರಲ್ಲಿ ಕಂಬ ಹಾಕಿ ಆಗ್ಲಿಲ್ಲ, ನಾವು ಜೀವನವರೆಗೆ ಪುತ್ತೂರಲ್ಲಿ ಕಂಬ ಬೀಳ್ಲಿಕ್ಕಿಲ್ಲ. ಎಲೆಕ್ಟ್ರಿಕಲ್ ಕಂಬ ಬೀಳ್ಬಹುದು, ಮೆಟ್ರೋ ಕಂಬ ಬೀಳ್ಲಿಕ್ಕಿಲ್ಲ. ನಮ್ಮ 3 ಜನರೇಷನ್ ಆಗ್ಬೋದು, ತಿಳ್ಕೊಳ್ಳಿ. ಸೊ ಯಾಕೆ ಇದು ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅವರಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆ. ಅವ್ರು ಹೇಳ್ತಾರೆ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಇನ್ಕಮ್ ರೇಷಿಯೋ ಜಾಸ್ತಿ ಆಗಬೇಕು, ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ಆಗಬೇಕು. ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಕೆಲಸ ಮಾಡುದಿಲ್ಲ. ಆಫ್ಟರ್ ಆಲ್ ಫೈನಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಫೈನಲ್ ರಿಸಲ್ಟ್ ವಿ ಆರ್ ನಾಟ್ ವರ್ಕಿಂಗ್. ಓನ್ಲಿ 50% ಆಫ್ ದ ಪೀಪಲ್ ಆಲ್ಸೋ ನಾಟ್ ವರ್ಕಿಂಗ್ ಇನ್ ಅವರ್ ಕಂಟ್ರಿ. ಅದನ್ನು ಯಾರು ಬ್ಲೇಮ್ ಮಾಡ್ಲಿಕ್ಕಿಲ್ಲ. ದೇರ್ ಇಸ್ ನೋ ಅಪರ್ಚುನಿಟೀಸ್. ಅಪರ್ಚುನಿಟಿ ಇದ್ರೂ ನಮಗೆ ಅದು ಸೆಟ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಎಲ್ಲರೂ ಉತ್ಪತ್ತಿ ಮಾಡಲಿಕ್ಕೆ ಶುರು ಮಾಡಬೇಕು. ನಮ್ಮಲ್ಲಿ ಒಂದು ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಕೈಗೆ ಕಾಲಿಗೆ ಎಲ್ಲ ಜನ, ಅಲ್ಲೂ ಜನ ಇಲ್ಲಿ ಜನ. ನೀವು ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ, ನಾನು ಹೋಗೋಲ್ಲ ಅಬ್ಸರ್ವ್ ಮಾಡುವಂಥದ್ದು. ಏರ್ಪೋರ್ಟಿಗೆ ಹೋಗ್ತೀವಿ, ಏರ್ಪೋರ್ಟಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಯಾವ ಏರ್ಪೋರ್ಟಿಗೆ ಹೋಗ್ತೀವಿ, ಅಲ್ಲಿ ವಾಶ್ರೂಮ್ ಅಲ್ಲಿ ಒಬ್ಬ ಕ್ಲೀನ್ ಮಾಡಲಿಕ್ಕೆ, ಒಬ್ಬ ಹೊರಗಡೆ ಒಬ್ಬ ಬರೀಲಿಕ್ಕೆ ಅಗತ್ಯ ಇದೆಯಾ? ಅಗತ್ಯ ಇಲ್ಲ. ನೀವು ಫಾರಿನ್ ಹೋಗಿ ಅಂತ ಯಾರಿಲ್ಲ, ಆಲ್ ಮಿಷನರಿ ಎಲ್ಲಿ ಹೋದ್ರು ಬೋರ್ಡು. ನಮ್ಮಲ್ಲಿ ಒಬ್ಬ ಇಲ್ಲಿ ಹೋಗು, ಒಬ್ಬ ಇಲ್ಲಿ ಹೋಗು, ಒಬ್ಬ ಇಲ್ಲಿ ಹೋಗು ಅಂತ ಹೇಳಲಿಕ್ಕೆ ಜನ. ನಮ್ಮಲ್ಲಿ ಒಂದು ಕೆಲಸಕ್ಕೆ 6 ಜನವನ್ನು ಬಳಸ್ತಾರೆ. ಅಲ್ಲಿ ಎಲ್ಲ ಒಬ್ಬನೇ ಒಂದು ಕೆಲಸ ಮಾಡುವಂಥದ್ದು. ಅಲ್ಲಿ ಒಬ್ಬ MLA ಹೋಗ್ಬೇಕಿದ್ರೆ, ನಾನು ನಿನ್ನೆ ಎಲ್ಲ ಬಾಂಬೆಗೆ ಹೋಗಿದ್ದೆ. ಆಗ ಹೋಗುವಾಗ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡುವಾಗ ನಾನು ಒಬ್ಬನೇ ತಗೊಂಡು ಹೋಗಿ ಅವನು, ನಾನು MLA ಅಂತ ಅವ್ನು ನಂಬಲಿಲ್ಲ. ಅವನು 10 ಸಲ ಕೇಳಿದ, ನಾನು ವಾಚ್ ಬಿಚ್ಚಿರ್ಲಿಲ್ಲ, ಅದಕ್ಕೆ MLA ಮರೆ ವಾಚ್ ಬಿಚ್ಚಿರ್ಲಿಕ್ಕಿಲ್ಲ ಸೆಕ್ಯೂರಿಟಿಗೆ ಅಂತ ಕೇಳಿದೆ. ಅದಕ್ಕೆ MLA ಅಂತ ನಂಬ, ಇಲ್ಲಿ MLA ಬರಬೇಕಿದ್ರೆ 20 ಜನ ಮುಂದೆ ಬರ್ತಾರೆ, ನೀವು ಮತ್ತೆ ನನ್ನ ಕಾರ್ಡು ತೋರಿಸು, ನಾನು MLA ಬರ ನೋಡುವ. ಅಂದ್ರೆ ನಮ್ಮ ದೇಶದ ಸಂಘ ನಾವು ಅಷ್ಟು ವಿ ಆರ್ ಡಿಪೆಂಡಿಂಗ್ ಆನ್ ಸೋ ಮೆನಿ ಪೀಪಲ್. ನಾವು ಬೇರೆ ಬೇರೆ ಜನರಿಗೆ ಡಿಪೆಂಡ್ ಆಗಿ ಒಂದು ಕೆಲಸಕ್ಕೆ 10 ಜನರನ್ನು ಬಳಕೆ ಮಾಡ್ತೀವಿ. ಬೇರೆ ದೇಶಗಳಲ್ಲಿ ಒಂದು ಏರ್ಪೋರ್ಟ್ ಅಲ್ಲಿ 600 ಫ್ಲೈಟ್ಗಳು ಬಂದ್ರೆ ಏರ್ಪೋರ್ಟ್ ಅಲ್ಲಿ ಜನನೇ ಕಾಣುವುದಿಲ್ಲ ಗ್ರೌಂಡ್ ಅಲ್ಲಿ. ನಮ್ಮಲ್ಲಿ 200 ಫ್ಲೈಟ್ಗಳು ಹೋದ್ರೆ ಇಡೀ ಗ್ರೌಂಡ್ ಅಲ್ಲಿ ಸಂತೆ ತರ ಜನ. ಅಂದ್ರೆ ತೆಗಿಲಿಕ್ಕೆ ಒಬ್ಬ ಜನ, ಹಿಡಿಲಿಕ್ಕೆ ಒಬ್ಬ ಜನ, ಬ್ಯಾಗ್ ಹಿಡಿಲಿಕ್ಕೆ ಒಂದು ಜನ, ಎತ್ತಲಿಕ್ಕೆ ಒಂದು ಜನ. ನಾವು ಮ್ಯಾನ್ ಪವರ್ಗಳನ್ನು ಬೇರೆ ಬೇರೆ ಕಡೆ ಬಳಕೆ ಮಾಡ್ತಿದ್ದೆ. ನಾನು ಹೇಳೋ ಉದ್ದೇಶ ಇಷ್ಟೇ, ಎಲ್ಲರೂ ಉದ್ಯೋಗ ಮಾಡಬೇಕು, ಎಲ್ಲರೂ ಆರ್ಥಿಕವಾಗಿ ದುಡ್ಡು ಕೂಡ ಹಣವನ್ನು ಗಳಿಸುವಂತ ಕೆಲಸ ಮಾಡಬೇಕು. ಯುವಕರು ಏನ್ ಮಾಡ್ತಾರೆ, ಅವರಿಗೆ ಉದ್ಯೋಗ ಇಲ್ಲ ಅಂತ ಹೇಳುದು ಅಂಗಡಿಗೆ ಬರೋದು, ಅಂಗಡಿಯಿಂದ ವಾಪಸ್ ಹೋಗುದು. ತಾಯಿ ಏನಾದ್ರೂ ಒಂದು ಬೈಕ್ ತೆಗೆದು ಕೊಡ್ತಾರೆ, ಅಲ್ಲ ಹುಡುಗಿಗೆ ಬೈಕ್ ಇಲ್ಲ, ಅಲ್ಲಿ ಮಧ್ಯಾಹ್ನ ಬರೋದು, ಅಂಗಡಿಯಲ್ಲಿ ಕೂತ್ಕೊಳ್ಳೋದು, ಪುನಃ ವಾಪಸ್ ಮಧ್ಯಾಹ್ನ ಊಟ ಮಾಡೋದು, ಪುನಃ ಸಾಯಂಕಾಲ ಅಂಗಡಿಯವನ ಹತ್ರ ಬರೋದು ಊರಲ್ಲಿ, ಪುನಃ ವಾಪಸ್ ಹೋಗುದು. ಮತ್ತೆ ನಮ್ಮಂಥವ್ರು ಯಾರಾದ್ರೂ ಇದ್ರೆ ಅವರನ್ನು ನೀನು ಯಾವ್ದಾದ್ರು ಬೇಡದ ಕೆಲಸ ಮಾಡಿಸಿ ಅಲ್ಲಿ ಫ್ಲೆಕ್ಸ್ ಹಾಕ್ಸೋದ, ಬೇಡದೇನಾದ್ರೂ ಮಾಡಿಸಿ, ಪಾಪ ಇವನು ಪೊಲೀಸ್ನವ್ರ ಹತ್ರ ಮತ್ತೆ ಅವನ ಜೀವನ ಎಲ್ಲೆಲ್ಲಿ ಹೋಯ್ತು. ನಿಮ್ಮ ತಂದೆ ತಾಯಿ ಅವರ ಹೊಟ್ಟೆಗೆ ಇಲ್ಲದೆ ಕೂಡ ನಮ್ಮನ್ನು ಓದಿಸ್ತಾರೆ. ನೀವು ತಿಳ್ಕೊಳ್ಳಿ, ಅವರ ಹೊಟ್ಟೆಗೆ ಇಲ್ಲದಿದ್ರು, ಅವರಿಗೆ ಬಟ್ಟೆ ಇಲ್ಲದಿದ್ರು, ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು, ಅವನು ವಿದ್ಯಾಭ್ಯಾಸ ಕಲಿಬೇಕು, ವಿದ್ಯೆ ಕಲಿಬೇಕು, ಈ ಮನಸ್ಥಿತಿ ನಮ್ಮ ತಂದೆ ತಾಯಿಗೆ ಇರ್ತದೆ. ಇವತ್ತು ತನ್ನ ಮಗ ದಾರಿ ತಪ್ಪಿದ್ರೆ, ತನ್ನ ಮಗಳು ದಾರಿ ತಪ್ಪಿದ್ರೆ ಅವರಿಗೆ ಆಗುವಂತ ನೋವು ಅದಕ್ಕಿಂತ ಬೇರೆ ಇಲ್ಲ.
ಅವ್ರು ಏನಕ್ಕೆ ನಮ್ಮನ್ನು ದೊಡ್ಡದು ಮಾಡ್ತಾರೆ? ಚಿಕ್ಕ ಮಗು ಇರುವಾಗ ದೊಡ್ಡದು ಮಾಡಿ ಅವರನ್ನು ಸಾಕಿ ಸಲಹಿ ದೊಡ್ಡ ಮಾಡಿದ ನಂತರ ಅವರ ಋಣವನ್ನು ತೀರಿಸುವಂತ ಕೆಲಸ ನಾವು ಮಾಡಬೇಕಿದ್ರೆ ನಾವು ಉತ್ಪತ್ತಿ ಮಾಡಬೇಕು. ನನ್ನ ಮೊದಲಿಂದ ಕನಸಿತ್ತು ಯುವಕರ ಕೈಗೆ ಕೆಲಸ ಕೊಡಬೇಕು. ನಿರಂತರ ಈ ದೃಷ್ಟಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಉದ್ಯಮಗಳು ಪುತ್ತೂರಿಗೆ ಬರಬೇಕು. KMF ಈಗ ತಾನೇ ಬಂದಿದೆ, ಇನ್ನೊಂದು ಉದ್ಯಮ ಬಂದಿದೆ. ಅವರು 300 ಕೋಟಿ ರೂಪಾಯಿ ಹಾಕ್ಲಿಕ್ಕೆ ತಯಾರಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. 1.5 ವರ್ಷದಲ್ಲಿ ಇಲ್ಲಿ ಉದ್ಯಮವನ್ನು ಆರಂಭ ಮಾಡ್ಲಿಕ್ಕೂ ರೆಡಿ ಇದ್ದಾರೆ. ನಾವು ಅವರಿಗೆ 20 ಎಕರೆ ಜಾಗ 25 ಎಕರೆ ಜಾಗವನ್ನು ಕೊಡುವಂತ ಕೆಲಸವು ಕೇಳ್ತಾ ಇದ್ದಾರೆ. ಸರ್ಕಾರದ ಕಾನೂನುಗಳು ವ್ಯವಸ್ಥೆಗಳು ಜಾಗ ನೋಡಿಟ್ಟಿದ್ದೀವಿ. ಒಟ್ಟು ಇಲ್ಲಿ ಒಂದು 1,000 ಕೋಟಿ ರೂಪಾಯಿಯಷ್ಟು ಅನುದಾನಗಳು ಇಲ್ಲಿ ಬಂದ್ರೆ, ಉದ್ಯೋಗಗಳು ಸೃಷ್ಟಿ ಆದ್ರೆ ಸುಮಾರು 10,000 ಜನರು ಯುವಕರಿಗೆ ಉದ್ಯೋಗ ಕಲ್ಪಿಸುವಂತ ಕೆಲಸ ಆಗ್ತದೆ. ಇವತ್ತು KMF ಬಂದ್ರೆ ಸುಮಾರು 500 ಜನರಿಗೆ ಉದ್ಯೋಗ ಸಿಗ್ತದೆ. ಇವತ್ತು ಪಶುವೈದ್ಯಕೀಯ ಕಾಲೇಜು ನಾವು ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಉಪ್ಪಿನಂಗಡಿಯಲ್ಲಿ ಕೊಯ್ಲದಲ್ಲಿ ಆರಂಭ ಆಗ್ತದೆ. ಅದಕ್ಕೂ ಕೂಡ 140 ಕೋಟಿ ರೂಪಾಯಿ ನಿಮಗೆ ಬಿಡುಗಡೆ ಆಗಿದೆ. ಎಲ್ಲಾ ಕೆಲಸಗಳು ನಡೀತದೆ. ಅದು ಆರಂಭ ಆದ್ರೂ ಕೂಡ ಅದರಲ್ಲಿ ಸುಮಾರು 3,000 ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬರ್ತಾರೆ. ಈಗಲೇ ನಮಗೆ ಆರಂಭ ಆಗುವಾಗ ನಮಗೆ 225 ಜನ ಎಂಪ್ಲಾಯ್ಮೆಂಟ್ ಅಲ್ಲಿ ಬೇಕಾಗ್ತದೆ. ಈ ತರ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿದ್ರೆ ಬಹುಶಃ ಯುವಕರ ಕೈಗೆ ಕೆಲಸ ಸಿಕ್ಕಿದ್ರೆ ಮಾತ್ರ ಈ ದೇಶ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ, ನಾವು ನಂಬರ್ 1 ಆಗ್ಲಿಕ್ಕೆ ಸಾಧ್ಯ. ಇಲ್ಲಂದ್ರೆ ಖಂಡಿತ ಸಾಧ್ಯ ಇಲ್ಲ. ನಾವು ಭಾಷಣ ಕೊಡೋದು, ಇಲ್ಲಿ ರೀಲ್ ಬಿಡುವುದು, ಅಲ್ಲಿ ಹೋಗೋದು, ಆ ಫಿಸಿಕಲ್ ಏನು ಲಾಸ್ಟ್ ಪಾಯಿಂಟ್ ವರೆಗೆ ಯಾವತ್ತು ಯಾವ ಕೆಲಸ ಮಾಡ್ತಾರೆ ಅದರಿಂದ ಮಾತ್ರ ಸಾಧ್ಯ. ಯಾವತ್ತು ಮಮತಾ ಅವರು ಹೇಳಿದ್ರು ನಮ್ಮಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ, 1,000 ಜನ ನಮಗೆ ಬೇಕು ಅನ್ನೋ ವಿಚಾರ ನಾನು ಅದ್ರ ಉಲ್ಲೇಖ ಮಾಡಿದ್ದೆ. ನಾನು ಹೇಳಿದೆ ಕೂಡಲೇ ಮಾಡಬೇಕು. ನಾನು ನಾಳೆ ಇಟಲಿಗೆ ಹೋಗ್ತಾ ಇದ್ದೇನೆ. ಅದಕ್ಕೆ ಮೊದಲು ನಿಮ್ಮನ್ನು ಅದಕ್ಕೆ ಸೇರಿಸಿ ಕಲಿಸಿಬಿಟ್ರೆ ನನಗೆ ಒಂದು ಸಲ ನನ್ನ ಒತ್ತಡ ಕಡಿಮೆ ಆಗ್ತದೆ, ಭಾರ ಕಡಿಮೆ ಆಗ್ತದೆ. ಇದರಲ್ಲಿ 150 ಜನರು ಕೆಲಸ ಸಿಕ್ಕಿದ್ರು ನಾವು ಪುಣ್ಯದ ಕೆಲಸ ಅಂತ ತಿಳ್ಕೊಂಡಿದ್ದೇವೆ. ನಾವು ಅತ್ಯಂತ ಸಂತೋಷ ಪಡ್ತೇವೆ. ಮೊನ್ನೆ ನಾವು ಆಲ್ವಾಸ್ ಅಲ್ಲಿ ಜಾಬ್ ಮೇಳಕ್ಕೆ ಇಲ್ಲಿಂದ ಸುಮಾರು 250-300 ಜನರನ್ನು ಇಲ್ಲಿ ಕಳಿಸಿದ್ವಿ. ಮಾಲಿಂಗೇಶ್ವರ ITI ಅಲ್ಲಿ ಇದ್ದವರು, ಫೈನಲ್ ಅಲ್ಲಿ ಇದ್ದವರು ಐ ಥಿಂಕ್ 69 ಜನರಿಗೂ ಕೆಲಸ ಸಿಕ್ಕಿದೆ. ಆಲ್ ಆರ್ ಗೆಟಿಂಗ್ ಮೋರ್ ದ್ಯಾನ್ 1 lakh rupees ಸ್ಯಾಲರಿ ಪರ್ ಮಂತ್. 1 lakh rupees ಸ್ಯಾಲರಿ ಪರ್ ಮಂತ್. ಸಂತೋಷ ಆಗ್ತದೆ ನಮಗೆ ಓಟ್ ಹಾಕ್ತಾರ ಬಿಡ್ತಾರ ಅದು ನಮ್ದು ಆಸೆ. ಎಲ್ಲಾದ್ರೂ ಕೆಲಸ ಮಾಡಿ ಒಳ್ಳೇದು ಮಾಡಿದ್ರೆ ಓಟು ಒಂದು ಕೊಡಿಯಪ್ಪ, ಒಳ್ಳೇದು ಮಾಡಿದ್ರೆ ಒಂದು ಓಟು ಕೊಡಿ. ಅಭಿವೃದ್ಧಿ ಯಾರು ಮಾಡ್ತಾರೆ ಅವರ ಬಗ್ಗೆ ಓಟು ಕೊಡಿ. ನಾವು ಅಭಿವೃದ್ಧಿ ಮಾಡಿ ತೋರಿಸ್ತೀವಿ, ಬೇರೆ ಯಾವ ಕಲ್ಪನೆಗಳು ನಮ್ಮ ಹತ್ರ ಇಲ್ಲ. ಅಭಿವೃದ್ಧಿ ಆಗ್ಬೇಕು ಪುತ್ತೂರು. ನಾನು ತುಂಬಾ ಜನ ಭಾಷಣ ಮಾಡೋದು ಕೇಳಿದ್ದೀನಿ, ತುಂಬಾ ಜನ ರೀಲಿ ಬಿಡೋದು ಕೇಳಿದ್ದೀನಿ. ನೀವು ಹೇಳ್ಬೋದು ಇವರು ರೀಲಿ ಬಿಡ್ತಾರಂತ, ಅದು ಹೇಗೆ ಬೇಕಾದ್ರೂ ನೀವು ತಿಳ್ಕೊಳ್ಬಹುದು. ಆದ್ರೆ ಸುಮಾರು ಇಷ್ಟವರೆಗೆ ನಾವು ಸುಮಾರು 1,000ಕ್ಕೆ ಹೆಚ್ಚು ಜನರನ್ನು ಅಲ್ಲಲ್ಲಿ ಅವರ ಉದ್ಯೋಗ ಜಾಬ್ ಮೇಳಕ್ಕೆ ಕಳಿಸುವಂತ ಕೆಲಸ ಮಾಡಿದೀವಿ. ಸುಮಾರು 300-400 ಜನರಿಗೆ ಇಷ್ಟವರೆಗೆ ಕೆಲಸ ಕೊಡುವಂತದ್ದು ಇದರ ಮೂಲಕ ಆಗಿದೆ. ಇವತ್ತು ಕೂಡ ಒಂದು 100 ಜನರಿಗೆ ಆದ್ರೂ ಕೆಲಸ ಸಿಕ್ಕಿದ್ರೆ ಮಮತಾ ಇದ್ದಾರೆ, ಅವರು ಕೋಡಿಮಾಡಿ ಅವರು ಆದಷ್ಟು ಎಲ್ಲರನ್ನು ಸ್ವಲ್ಪ ಬಾರ್ಡರ್ ಆ ಕಡೆ ಈ ಕಡೆ ನೋಡ್ಕೊಂಡು ಮತ್ತೆಲ್ಲ ನಮ್ಮ ಪುತ್ತೂರು ನೀವು ಕೂಡ ಹಾಗೆ ಇವರು ಕೋಡಿಮಾಡಿಯಲ್ಲೇ ಶಾಲೆಗೆ ಹೋದವು. ನಮ್ಮ ಶಾಲೆಯಲ್ಲಿ ಈಗ HR ಆಗಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಪುತ್ತೂರಿನ ಎಲ್ಲ ಮಕ್ಕಳು ಹಾಗೆ ಕಂಟ್ರಿ ಮಕ್ಕಳು ಒಳ್ಳೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಫಸ್ಟ್ ಕ್ಲಾಸ್ ಅವರ ಕೆಲಸ ಮಾಡ್ತಾರೆ. ನೀವು ಹುಡುಗಿರು ಹಾಗೆ, ಹುಡುಗರು ಹೇಗೆ ಹೋಗ್ಬಹುದು, ಅದು ಹುಡುಗಿಗೆ ನಿಲ್ಲಿಕ್ಕೆ ಬಾಕಿದೆಲ್ಲ ವ್ಯವಸ್ಥೆ. ತಂದೆ ತಾಯಿ ನಿಮಗೆ ಜೋರು ಮಾಡಿದ್ರೆ ನನ್ನ ಹತ್ರ ಹೇಳಿ, ನಾನು ನಮ್ಮ ಟೀಮನ್ನು ಕಲಿಸಿ ಅವರನ್ನು ಕನ್ವಿನ್ಸ್ ಮಾಡ್ತೇನೆ ಮಗಳು ಹೋಗ್ಲಿ ಕೆಲಸಕ್ಕೆ. ನಮ್ಮ ತಾಯಿಯವ್ರಿಗೆ ಹೇಗಿರ್ತಾರೆ ಅಂದ್ರೆ ಮಗನ ಅಡಿಗೆಲ ಪಾರವಲ್ಲಿ ಇಡಲು ಬ್ಯಾಂಗ್ಳೂರು ಫಾರನ್ನೇ ಬರಲಿ ಅಂತ. ಈಗ ಎಲ್ಲ ಹುಡುಗರು ಹುಡುಗಿರು ಎರಡು ಒಂದೇ, ಇಬ್ಬರದು ಈಕ್ವಾಲಿಟಿ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಆದ್ರೂ ತಂದೆ ತಾಯಿಗೆ ಕನ್ವಿನ್ಸ್ ಮಾಡಬೇಕಿದ್ರೆ ಅದರಲ್ಲೂ ನಮ್ಮ ಹತ್ರ ಮಹಿಳೆಯರ ಟೀಮ್ ಇದೆ, ಅನಿತಕ್ಕ ಮತ್ತೆ ಟೀಮನ್ನು ನಾನು ಕಲಿಸ್ಕೊಡ್ತೇನೆ. ಅವರಿಗೆ 2 ಹೆಣ್ಣು ಮಕ್ಕಳು, ನನಗೆ 2 ಹೆಣ್ಣು ಮಕ್ಕಳು ಇದ್ದಾರೆ. ನಾವು ಅವರನ್ನು ಕನ್ವಿನ್ಸ್ ಮಾಡಿ ನಿಮ್ಮನ್ನು ಅಲ್ಲಿ ಕಲಿಸ್ಕೊಡುವಂತ ಕೆಲಸವನ್ನು ಮಾಡ್ತೇವೆ. ನೀವು ಅಲ್ಲಿ ಕೆಲಸಕ್ಕೆ ಹೋದ ನಂತರ ನಿಮಗೆ ದಯಮಾಡಿ ಏನಾದರೂ ತೊಂದರೆ ಆದ್ರೆ ಅಲ್ಲಿ ವ್ಯವಸ್ಥೆಗಳು ತೊಂದರೆ ಆಗಿದೆ ನಮ್ಮ ಮಮತ ನೋಡ್ಕೊಳ್ತಾರೆ. ಹಾಗಿಲ್ಲ ಅಂತಾದ್ರೂ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡೋದು. ನಾವು ಮೊನ್ನೆ ಬ್ಯಾಂಗ್ಳೂರಿಗೆ ಕಳಿಸಿದೀವಿ 1 ಲಕ್ಷ ಜನ. ಅಲ್ಲಿ ಕೆಲವರು ನಮಗೆ ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ನಮಗೆ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ, ದೂರ ಹೋಗಿ ಬರಬೇಕು, ವ್ಯವಸ್ಥೆಗಳು ಆಗಲಿಲ್ಲ. ನಮ್ಮ ಟೀಮನ್ನು ಅಲ್ಲಿ ಕಲಿಸಿ ಅವರಿಗೆ ಕೋಆರ್ಡಿನೇಟ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಕೆಲವರಿಗೆ ಬ್ಯಾಂಗ್ಳೂರಿಗೆ ಹೋದ ಕೂಡಲೇ ಊಟದ ವ್ಯವಸ್ಥೆ ಸರಿಯಾಗುದಿಲ್ಲ, ವೆದರ್ ಸರಿಯಾಗುದಿಲ್ಲ, ಒಮ್ಮೆ ಜ್ವರ ಬರ್ತದೆ. ಅದು ವೆದರ್ ಚೇಂಜ್ ಆಗುವಾಗ ಒಮ್ಮೆ ಜ್ವರ ಬರ್ತದೆ, ಮತ್ತೆ ಸರಿಯಾಗಿ ನಾವು ಕೂಡ ಮೊದಲೇ ಊರು ಬಿಟ್ಟು ಹೋಗುವಾಗ ಒಮ್ಮೆ ಜ್ವರ ಬಂದು ಮಳಗಿ ಎತ್ತು ಮತ್ತೆಲ್ಲ ಸೆಟ್ ಆಗುದು, ತೊಂದರೆ ಆಗುದಿಲ್ಲ. ಯಾರು ಊರು ಬಿಟ್ಟು ದೂರಕ್ಕೆ ಕೆಲಸಕ್ಕೆ ಹೋಗ್ತಾನೆ, ಉತ್ಪತ್ತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಆಟೋಮೆಟಿಕ್ ಆ ತರ ಇದು ಬರ್ತದೆ.
ನಿಮಗೆ ತೋಟ ಇರ್ಬೋದು, ಅಡಿಕೆ ಮರ ಇರ್ಬೋದು, ಸ್ವಲ್ಪ ಅದನ್ನು ನೋಡ್ಕೊಂಡೋಗಿ ಆಗ್ತದೆ. ಶನಿವಾರ ಬರ್ಬೋದು, ಸಾಟರ್ಡೆ ವರ್ಕಿಂಗ್ ಅಲ್ಲ, ಸಂಡೇ ಹಾಲಿಡೇ. ಸಂಡೇ ಒಂದು ದಿವಸ ರಜೆ ಇದೆ. ಹತ್ತಿರ ಇನ್ನೂ ರೋಡ್ಗಳು ಒಳ್ಳೆ ಚೆನ್ನಾಗ್ತದೆ. 35-40 ನಿಮಿಷದಲ್ಲಿ ನಿಮಗೆ ಪುತ್ತೂರಿಗೆ ಬರ್ಬೋದು. ಒಂದು ತಿಂಗಳು 2 ತಿಂಗಳಲ್ಲಿ ನ್ಯಾಷನಲ್ ಹೈವೇ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತದೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು, ನಾನು ಇದು ಓಟಿಗಾಗಿ ಮಾಡಿದ್ದಂತೆಲ್ಲ ತಿಳ್ಕೊಳ್ಬೇಡಿ. ದಯಮಾಡಿ ಎಲ್ಲರೂ ನಿಮ್ಮ ಉತ್ಪತ್ತಿ ಮಾಡುವಂತ ಕೆಲಸಗಳನ್ನು ಮಾಡಬೇಕು. ಆದಷ್ಟು ಪ್ರಯತ್ನ ಮಾಡಿ. ಬೈ ಚಾನ್ಸ್ ನಿಮಗೆ ಸೆಟ್ಟೆ ಆಗಿಲ್ಲ ಅಂತ ಹೇಳಿದ್ರೆ ಕೂಡ ಇದರಲ್ಲಿ ಸೆಟ್ಟೆ ಆಗುದಿಲ್ಲ, ನಿಮಗೆ ಅದು ಆ ಜಾಬ್ ಆಗುದಿಲ್ಲ, ಮುಂದೆ ಕೂಡ ಈ ತರ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇರ್ತೇವೆ. ಯಾರೆಲ್ಲ ಡಿಗ್ರಿ ಮುಗಿಸಿ ಹೊರಗೆ ಬರ್ತಾರೆ, ಯಾರು ಡಿಪ್ಲೊಮಾ ಮುಗಿಸಿ ಹೊರಗೆ ಬರ್ತಾರೆ, ಯಾರು ಫಸ್ಟ್ PUC ಕಂಪ್ಲೀಟ್, ಸೆಕೆಂಡ್ PUC ಕಂಪ್ಲೀಟ್ ಆಗಿ ಮನೆಯಲ್ಲಿದ್ದಾರೆ, ದಯಮಾಡಿ ನಮ್ಮನ್ನು ಅಪ್ರೋಚ್ ಮಾಡಿ, ಇಲ್ಲಿ ನಿಮ್ಮ ಬಯೋಡೇಟಾಗಳನ್ನು ಕೊಡಿ. ಮುಂದಿನ ದಿವಸಗಳಲ್ಲೂ ಕೂಡ ಕೆಲಸವನ್ನು ಕೊಡುವಂತ ಕೆಲಸ ನಿರಂತರ ಪ್ರತಿ ವರ್ಷ ಮಾಡಿಕೊಂಡು ಈ 5 ವರ್ಷದಲ್ಲಿ ಸುಮಾರು 3,000-4 ಸಾವಿರ ಯುವಕರಿಗೆ ಕೆಲಸ ಕೊಡಬೇಕಂತ ಕನಸು ಕಂಡಿದ್ದೇವೆ. ಮುಂದಿನ ದಿವಸದಲ್ಲಿ ಖಂಡಿತ ಅದನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳುತ್ತಾ ನಿಮಗೆಲ್ಲ ಆಲ್ ದಿ ಬೆಸ್ಟ್ ಫಾರ್ ಯು ಆಲ್. ಎಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಿ. ಯಾರು ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಅದಾಗುದಿಲ್ಲ ಇದಾಗುದಿಲ್ಲ ಹಾಗೆ ಹೀಗೆ ಅಂತ ಹೇಳಬೇಡಿ. ಧೈರ್ಯದಲ್ಲಿ ಅಟೆಂಡ್ ಮಾಡಿ. ಏನು ದೊಡ್ಡ ಪ್ರಶ್ನೆಗಳು ಏನು ಕೇಳುವುದಿಲ್ಲ. ಕೆಲಸ ಮಾಡೋದು ಮಾತ್ರ ಸೂಪರ್ವೈಸಿಂಗ್ ಜಾಬ್ ಅದೆಲ್ಲ ಇರ್ತದೆ. ಅದನ್ನೆಲ್ಲ ಮಾಡುವ ಮುಖಾಂತರ ಕೆಲಸ ಗಿಟ್ಟಿಸಿಕೊಳ್ಳುವಂತ ಕೆಲಸವನ್ನು ನೀವು ಮಾಡಿ ಅಂತ ಹೇಳುತ್ತಾ ನಿಮಗೆಲ್ಲ ಶುಭವನ್ನು ಹಾರೈಸಿದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. SK ನಿರ್ದೇಶಕರು ಮಾಸ್ಟರ್ ಪ್ರಣಾರಿ ಪುತ್ತೂರು ಇವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ಮಾಸ್ಟರ್ ಪ್ಲಾನರಿಯಿಂದ ಬಂದಿರುತ್ತೇನೆ. ಅದೇ ರೀತಿ ಮಾಸ್ಟರ್ ಪ್ಲಾನರಿಯ ಸಹ ಸಂಸ್ಥೆಗಳಾದ ಮಂಗಲ್ ಸ್ಟೋರ್ಸ್ ಇರ್ಬೋದು, ಸ್ನೇಹ ವಿವಿಧೋದ್ದೇಶ ಅಂತ ಹೇಳಿ ಒಂದು ಬ್ಯಾಂಕ್ ಇರ್ಬೋದು, ಅಥವಾ ರೈತ ಮಿತ್ರ ಅಂತ ಹೇಳಿ ಒಂದು ರೈತರಿಗೆ ಬೇಕಾಗಿರುವಂಥ ವಸ್ತುಗಳನ್ನು ಕೊಡುವಂಥ ಒಂದು ಅಂಗಡಿ ಇರ್ಬೋದು, ಇನ್ನು ತೋಟಗಾರಿಕೆ ವಿಚಾರದಲ್ಲಿ ಇರ್ಬೋದು. ಇಲ್ಲೆಲ್ಲ ನಮಗೆ ರಿಕ್ವೈರ್ಮೆಂಟ್ ಇರುವಂಥ ವರ್ಕ್ ಫೋರ್ಸ್ ಬೇಕಾಗಿರುವಂಥ ಒಂದು ಈ ಕ್ಯಾಟಗರಿಯಲ್ಲಿ ನಮಗೆ ವರ್ಕ್ ಫೋರ್ಸ್ ಬೇಕಾಗಿರ್ತದೆ. ಆ ನಿಟ್ಟಿನಲ್ಲಿ ಮಮತಾ ಮೇಡಮ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಆಗಿದ್ರು ರೀಸೆಂಟ್ಲಿ. ಹೀಗೆ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಥರ ಒಂದು ಜಾಬ್ ಮೇಳ. ಆ ಟೈಮಲ್ಲಿ ಒಬ್ಬರೇ ಇದ್ದರೆ ಸಾಕಾಗೋದಿಲ್ಲ, ಹಾಗೆ ಹಲವು ಕಂಪನಿಗಳು ಸೇರಿದರೆ ನಾವು ಒಂದು ಚಂದಗೊಳಿಸ್ಬೋದು ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದರು. ಅದನ್ನು ಕೇಳಿಕೊಂಡು ಇಲ್ಲಿ ಬಂದಿರ್ತೇನೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಟು ಬಿ ಆನೆಸ್ಟ್, ಇಷ್ಟು ಜನ ಸೇರ್ತಾರೆ ಅಂತೇಳಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಕೆಲಸಗಳು ಇದೆ, ಆಂಟ್ರಪ್ರನರ್ಸ್ ಇದ್ದಾರೆ, ಕಂಪನಿಗಳನ್ನು ಮಾಡಿರ್ತಾರೆ, ಕೆಲಸಗಳು ಇದೆ, ಆದರೆ ಜನ ಬರುವುದಿಲ್ಲ. ಆ ರೀತಿ ನಾನು ತಿಳ್ಕೊಂಡಿದ್ದೆ ಇಲ್ಲಿವರೆಗೆ. ಬಟ್ ಇಷ್ಟು ಜನರನ್ನು ಇಲ್ಲಿ 1-2 ದಿನದಲ್ಲಿ ಇಷ್ಟು ಜನರನ್ನು ಸೇರಿಸಿಕೊಳ್ಬೋದು, ಇಷ್ಟು ಜನ ಕೆಲಸ ಹುಡುಕಿಕೊಂಡು ಬಂದವರನ್ನು ಈ ಕಂಪನಿಗಳ ಒಟ್ಟಿಗೆ ಬ್ರಿಡ್ಜ್ ಮಾಡ್ಬೋದು ಅಂತೇಳಿ ತೋರಿಸಿಕೊಟ್ಟವರು ಅಶೋಕ್ ಕುಮಾರ್ ರೈ ಅವರು. ಅವರಿಗೆ ತುಂಬ ವಂದನೆಯನ್ನು ಹೇಳ್ತಾ ಇದ್ದೇನೆ. ಒಂದು ವಿಚಾರ ಎಂತ ಅಂತ ಹೇಳಿದರೆ, ಪಶುಪತಿ ಅವರು ಹೇಳಿದರು, ಕೆಲಸ ಮಾಡಲಿಕ್ಕೆ ಹಿಂಜರಿಬೇಡಿ, ನೀವು ಕೆಲಸ ಮಾಡಿ, ನಿಮ್ಮ ಇಂಟ್ರೆಸ್ಟನ್ನು ಫಾಲೋ ಮಾಡಿ, ಬರೀ ದುಡ್ಡು ಮಾತ್ರ ಅಂತ ಹೇಳಿ ಅಲ್ಲ. ನಿಮ್ಮ ಇಂಟ್ರೆಸ್ಟ್ ಯಾವುದಿರ್ತದೆ. ಈಗ ಕೆಲವರು ಸಿವಿಲ್ ಇಂಜಿನಿಯರ್, ನಾನು ಜನರಲಿ ಇಂಟರ್ವ್ಯೂ ಮಾಡುವಂಥದ್ದು ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ITI ಆದವರು ಇರ್ಬೋದು. ಯಾಕೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಿರಿ ಅಂತೇಳಿ ಕೇಳಿದರೆ ಅದು ಸುಲಭ ಇತ್ತು ನನಗೆ, ಈ ರೀತಿ ಉತ್ತರಗಳು ಬರ್ತದೆ. ಸುಲಭ ಇದ್ದ ಕಾರಣ ನೀವು ಒಂದು ಡಿಗ್ರಿ ಮಾಡೋದು ಈ ಥರ ಆಗಬಾರ್ದು. ನಿಮ್ಮ ಇಂಟ್ರೆಸ್ಟನ್ನು ಫಾಲೋ ಮಾಡಿ. 2 ವರ್ಷ ಬ್ರೇಕ್ ತಗೊಂಡ್ರೂ ಪರವಾಗಿಲ್ಲ ಕಲಿಯೋದ್ರಲ್ಲಿ, ಬಟ್ ಇಂಟ್ರೆಸ್ಟನ್ನು ಫಾಲೋ ಮಾಡಿ ಅಂತೇಳಿ ಇಷ್ಟು ಜನರನ್ನು ಅಡ್ರೆಸ್ ಮಾಡಿ ನಾನು ಹೇಳ್ತಾ ಇದ್ದೇನೆ ಈಗ. ಅದೇ ರೀತಿ ಕಂಪನಿಗಳು ನೋಡುವಂಥದ್ದು ಏನಂತ ಹೇಳಿದರೆ, ಟ್ಯಾಲೆಂಟ್ಗಳಿರ್ಬೋದು, ನಿಮ್ಮ ಡಿಗ್ರಿ ಒಂದು ಹಂತದವರೆಗೆ ತಗೊಂಡು ಹೋಗ್ಬೋದು, ಬಟ್ ಇವೆಂಚುಲಿ ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಲಾಯಲ್ಟಿ, ನಿಮ್ಮ ಸ್ಕಿಲ್ ಇದೆಲ್ಲ ಮ್ಯಾಟರ್ ಆಗ್ತದೆ. ಸೊ ನಮ್ಮ ಕಂಪನಿಯಲ್ಲಿ ನಾವು ಯಾವ ರೀತಿ, ನಮ್ಮ ಕಂಪನಿಯಲ್ಲಿ ಮೇಸ್ತ್ರಿಯಾಗಿ ಸೇರಿದ್ದವರು ಈಗ 35-40 ಸಾವಿರ ಸಂಬಳ ಇರುವವರು ಇದ್ದಾರೆ. ಅದೇ ರೀತಿ ಇಂಜಿನಿಯರಿಂಗ್ ಆಗಿ ಸೇರಿದ್ದವರು ನಮಗೆ ಅಗತ್ಯ ಇಲ್ಲ ಅಂತ ಹೇಳಿರುವವರು ಇದ್ದಾರೆ. ಸೊ ನಿಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಒಂದು ಹಂತದವರೆಗೆ ಮ್ಯಾಟರ್ ಆಗ್ತದೆ, ಬಟ್ ಅದೆಲ್ಲ ಆದಮೇಲೆ ನಿಮ್ಮ ಪ್ರಾಕ್ಟಿಕಲ್ ನಾಲೆಜ್, ನಿಮ್ಮ ಇನ್ವಾಲ್ವ್ಮೆಂಟ್ ಇದು ಅದಕ್ಕಿಂತ ಜಾಸ್ತಿ ಮ್ಯಾಟರ್ ಆಗ್ತದೆ. ಇದನ್ನು ಹೇಳ್ತಾ ನಾನು ಮತ್ತೊಮ್ಮೆ ನಮ್ಮ
ಅಶೋಕ್ ಕುಮಾರ್ ರೈ ಅವರು ಮಾನ್ಯ MLA ಇವರಿಗೆ ವಂದನೆಯನ್ನು ಹೇಳುತ್ತಾ ನನ್ನ ಮಾತನ್ನು ವಂದನೆಗಳು ಸರ್. ಉದ್ಯೋಗ ಮತ್ತು ವಿವಿಧ ಕಂಪನಿಗಳ ಸಹಯೋಗದಲ್ಲಿ ಉದ್ಯೋಗ ಮೇಳ ಈ ಒಂದು ಕಾರ್ಯಕ್ರಮದ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪಶುಪತಿ ಶರ್ಮಾ ಮಾಲಕರು ಪಶುಪತಿ ಮತ್ತು ಇವರಿಗೆ ಧನ್ಯವಾದಗಳು. ಸಂದರ್ಶನಕ್ಕೆ ತಯಾರಾಗಿರುವಂತಹ ಅಭ್ಯರ್ಥಿಗಳು ಗಮನಿಸಬೇಕು. ನೀವು ಅಲ್ಲೇ ಇರಿ. ನೀವು ಯಾವ ಕಂಪನಿಗೆ ಬರ್ತೀರಾ ಅಲ್ಲಿ ನಿಮಗೆ ಟೇಬಲ್ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಸರದಿಯ ಸಾಲಲ್ಲಿ ನಿಂತಿರಿ. ನಿಮ್ಮನ್ನು ಕರೆದಾಗ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ನಿಮ್ಮ ಬಯೋಡಾಟಾ ಸರ್ಟಿಫಿಕೇಟ್ ಎಲ್ಲವನ್ನು ತಯಾರಾಗಿಸಿಕೊಳ್ಳಿ. ನೂಕುನುಗ್ಗಲಿಗೆ ಅವಕಾಶ ಮಾಡಿಕೊಡಬೇಡಿ. ಕೆಲವೇ ಹೊತ್ತಿನಲ್ಲಿ ನಿಮ್ಮ ಸಂದರ್ಶನ ಪ್ರಾರಂಭವಾಗಿ ನಿರ್ಗಮಿಸುವ ಸಮಯ ಬಂದಿದೆ. ಆಲ್ ದಿ ಬೆಸ್ಟ್. ನಿಮ್ಮ ಸಂದರ್ಶನವನ್ನು ಇಲ್ಲಿ ಬಂದು ಕೊಡಬಹುದು ಅಭ್ಯರ್ಥಿಗಳು. ಡಿಪ್ಲೊಮಾ ಇನ್ ಪಾಲಿಮರ್ ಮೆಕ್ಯಾನಿಕಲ್ BCom BSc ಗ್ರಾಜುಯೇಟ್ಸ್ ಎಷ್ಟು ಜನ ಇದ್ದಾರೆ ಕೈ ಎತ್ತಿ? ಅಪ್ರಾಕ್ಸಿಮೇಟ್. ಓಕೆ, ಟೋಕನ್ ಸಿಸ್ಟಮ್ ITI ಮೆಕ್ಯಾನಿಕಲ್. ಓಕೆ, ITI ಇನ್ ಆಲ್ ದ ಫೀಲ್ಡ್ಸ್. ಸೊ ITI ಮಾಡಿದವರು ಮತ್ತೊಂದ್ಸರ್ತಿ ರಿಪೀಟ್ ಮಾಡ್ತಾನೆ, BA ಗ್ರಾಜುಯೇಟ್ಸ್ ಕಳಿಸ್ತೇವೆ. ಮತ್ತೆ ಬೇಗ ಬೇಗ ಆಗುತ್ತೆ, ಪ್ರೊಸೀಜರ್ ಜಾಸ್ತಿ ತಗೊಳ್ಳಲ್ಲ. ಸೊ ನೀವು ಹರಿ ಮಾಡಬೇಡಿ, ಕೂತಲ್ಲೇ ಇರಿ, ರಶ್ ಮಾಡಬೇಡಿ. ಸೊ ಈ ಕಡೆ ನೀವು ನೋಡಿದಾಗ ಬಿಗ್ ಬ್ಯಾಗ್ಸ್ ಕಂಪನಿ ಅವರು ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಇನ್ ದಿಸ್ ಕಾರ್ನರ್ ಸ್ಮಾರ್ಟ್ ಟೆಕ್ನಾಲಜೀಸ್ ಅವರು ಈ ಕಡೆ ಮಾಡ್ತಾರೆ. ಸೊ ಅವರ ರಿಕ್ರೂಟ್ಮೆಂಟ್ ಯಾವ್ದು ಅಂತ ಹೇಳ್ತೀನಿ ನಾನು, ಬಟ್ ಬರ್ಕೊಳ್ಳಿ, ದಯವಿಟ್ಟು ನೋಟ್ ಇಟ್ ಡೌನ್. ಬಿಗ್ ಬ್ಯಾಗ್ಸ್ ಕಂಪನಿ ಅವರ ರಿಕ್ವೈರ್ಮೆಂಟ್ ಇರುವವರು ಯಾರ್ಯಾರು ಅಂತ ಹೇಳಿದ್ರೆ BA ಗ್ರಾಜುಯೇಟ್ಸ್ ಅವರು, PUC ಅವರು, ಡಿಪ್ಲೊಮಾ ಇನ್ ಪಾಲಿಮರ್ ಮೆಕ್ಯಾನಿಕಲ್ BCom BSc ಗ್ರಾಜುಯೇಟ್ಸ್, ಮತ್ತೆ ಎಲ್ಲಾ ಫೀಲ್ಡ್ ನ ITI ಸ್ಟೂಡೆಂಟ್ಸ್. ನೀವು ಯಾರು ರಶ್ ಮಾಡಬೇಡಿ, ನಾವು ನಿಮಗೆ ಹೇಳ್ತೀವಿ. ಸೊ ನಮ್ಮ ಟ್ರಸ್ಟ್ ಇಂದ ಜನ ಬರ್ತಾರೆ, ಟೋಕನ್ ವೈಸ್ ನಾವು ನಿಮ್ಮನ್ನು ಒಬ್ಬೊಬ್ಬರನ್ನೇ ಕಳಿಸ್ತೀವಿ. ಸೊ ಯಾವುದಕ್ಕೂ ಹರಿ ಮಾಡಬೇಡಿ, ಎಲ್ಲರಿಗೂ ಅಪರ್ಚುನಿಟಿ ಸಿಗ್ತದೆ. ಸೊ ಈ ಕಡೆ ಸ್ಮಾರ್ಟ್ ಟೆಕ್ನಾಲಜೀಸ್ ಅವರು ಇರ್ತಾರೆ. ಸೊ ಒಂದು ನಿಮಿಷ, ನೀವು ಯಾವುದಕ್ಕೂ ಹರಿ ಮಾಡಬೇಡಿ. ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ದೇ ಆರ್ ಲುಕಿಂಗ್ ಫಾರ್ ಸಾಫ್ಟ್ವೇರ್ ಡೆವಲಪರ್ಸ್, BE MCA MTech, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, 1 year ಎಕ್ಸ್ಪೀರಿಯನ್ಸ್ ಇರಬೇಕು ಅವರಿಗೆ. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ 1 year ಆಫ್ ಎಕ್ಸ್ಪೀರಿಯನ್ಸ್. ಆಮೇಲೆ ಕಸ್ಟಮರ್ ಸಪೋರ್ಟ್ ಇಂಜಿನಿಯರ್, ಎನಿ ಡಿಗ್ರಿ. ಓಕೆ, ಕ್ಲಿಯರ್ ಅಲ್ಲ? ಸೊ ಮೇಜರ್ 2 ಕಂಪನೀಸ್ ವಿಚ್ ವಿಲ್ ಬಿ ರಿಕ್ರೂಟಿಂಗ್ ಟುಡೇ. ಒಂದು ಬಿಗ್ ಬ್ಯಾಗ್ಸ್, ಅವ್ರ ರಿಕ್ವೈರ್ಮೆಂಟ್ ಆಲ್ರೆಡಿ ಹೇಳಿದ್ದೀನಿ. ಸೊ ಇನ್ನೊಂದು ಸ್ಮಾರ್ಟ್ ಸಾಫ್ಟ್ವೇರ್ ಟೆಕ್ನಾಲಜಿ. ಸೊ ಅವರಿಗೆ ರಿಕ್ವೈರ್ಮೆಂಟ್ ಇರುವಂತಹ ಸ್ಟೂಡೆಂಟ್ಸ್ BE MCA MTech, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ 1 year ಎಕ್ಸ್ಪೀರಿಯನ್ಸ್. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ 1 year ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಕಸ್ಟಮರ್ ಸಪೋರ್ಟ್ ಇಂಜಿನಿಯರಿಂಗ್, ಎನಿ ಡಿಗ್ರಿ. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡಿದವರು ದೇ ಕ್ಯಾನ್ ಆಲ್ಸೋ ಅಪ್ಲೈ ಇನ್ ದಟ್ ಕಂಪನಿ. ಸೊ ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಒಂದೇ ಕಂಪನಿ ಅಪ್ಲೈ ಮಾಡಬೇಕು ಹಾಗೇನಿಲ್ಲ. ಬಟ್ ಡೋಂಟ್ ರಶ್. ಸೊ ಎಲ್ಲರಿಗೂ ಅಪರ್ಚುನಿಟಿ ಸಿಗ್ತದೆ. ನಾವು ರೋ ವೈಸ್ ಕಳಿಸ್ತೀವಿ, ಯಾವ ಕಂಪನಿಗೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ. ಸೊ ಒಬ್ಬೊಬ್ಬರನ್ನೇ ನಾವು ಕಳಿಸ್ತೀವಿ. ಸೊ ಯಾವುದಕ್ಕೂ ರಶ್ ಮಾಡಿ ಹೋಗ್ಬೇಡಿ, ಎಲ್ಲರಿಗೂ ಅಪರ್ಚುನಿಟಿ ಸಿಗ್ತದೆ. ಸೊ ಹಾಗೆ ಮಾಸ್ಟರ್ ಪ್ಲಾನರಿ ಪುತ್ತೂರ್ ವಿಲ್ ಬಿ ರಿಕ್ರೂಟಿಂಗ್ ಇನ್ ದಟ್ ಕಾರ್ನರ್. ಅಲ್ಲಿ ಹಿಂದೆ ಆ ಕಡೆ 4 ಕಾರ್ನರ್ಸ್ ಅಲ್ಲಿ 4 ಮೆಗಾ ಕಂಪನೀಸ್ ಎಲ್ಲ ನಾವು ಪಾಯಿಂಟ್ ಮಾಡ್ತೀವಿ. ಸೊ ಮಾಸ್ಟರ್ ಪ್ಲಾನರಿ ವಿಲ್ ಬಿ ರಿಕ್ರೂಟಿಂಗ್ ದೇರ್. ಸೊ ಅವರ ರಿಕ್ವೈರ್ಮೆಂಟ್ ಇರುವಂತದ್ದು ಇದನ್ನು ನೋಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಆಸ್ಕ್ ಎನಿ ಟೈಮ್. ಒಂದ್ಸರ್ತಿನೇ ಹೇಳೋದು ಹಾಗೆ ಅಂದ್ರೆ ಏನಿಲ್ಲ, ನಿಮಗೆ ಕೇಳ್ಬೋದು ಹೋಗಿದ್ರೆ. ಸೊ ದೇ ಆರ್ ಲುಕಿಂಗ್ ಫಾರ್ ಸಿವಿಲ್ ಸೈಟ್ ಸೂಪರ್ವೈಸರ್, ITI ಡಿಪ್ಲೊಮಾ. ಇನ್ನೊಂದು ITI ಡಿಪ್ಲೊಮಾ ಫಾರ್ ವೆಲ್ಡರ್, SSLC PUC BSc ಅಗ್ರಿಕಲ್ಚರ್ ಫಾರ್ ಅಗ್ರಿಕಲ್ಚರಲ್ ಸೂಪರ್ವೈಸರ್, ITI ಡಿಪ್ಲೊಮಾ ಡಿಗ್ರಿ ಫಾರ್ ಡಿಪಾರ್ಟ್ಮೆಂಟ್ ಸೂಪರ್ವೈಸರ್, SSLC PUC ಫಾರ್ ಸೇಲ್ಸ್, PUC ಡಿಗ್ರಿ ಫಾರ್ ಬಿಲ್ಲಿಂಗ್. ಫುಡ್ ಕೋರ್ಟ್ಗೂ ಅವ್ರು ಜನ ನೋಡ್ತಿದ್ದಾರೆ 7th ಸ್ಟ್ಯಾಂಡರ್ಡ್ ಅಂಡ್ ಅಬೌವ್. 7ನೇ ತರಗತಿಯಿಂದ ಮೇಲೆ ಕಲಿತವ್ರು ಯಾರಾದ್ರೂ ಇದ್ರು ಕೂಡ ದೇ ಕ್ಯಾನ್ ಅಪ್ಲೈ ಫಾರ್ ದಟ್. ಆಮೇಲೆ ಇಂಜಿನಿಯರಿಂಗ್, BE ಸಿವಿಲ್ ಇಂಜಿನಿಯರಿಂಗ್. ಓಕೆ, ಸೊ ಮಾಸ್ಟರ್ ಪ್ಲಾನರಿ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಮಾಸ್ಟರ್ ಪ್ಲಾನರಿ ಕಂಪನಿಗೆ ನೀವು ಏನಾದ್ರು ಅಪರ್ಚುನಿಟಿಗೆ ನೀವು ಇಂಟರ್ವ್ಯೂಗೆ ಹೋಗ್ಬೇಕಂತಿದ್ರೆ ದೇ ಆರ್ ಇನ್ ದಟ್ ಕಾರ್ನರ್ ಆಫ್ ದ ಹಾಲ್, ನಿಮ್ಮ ಹಿಂದ್ಗಡೆ ಇದ್ದಾರೆ. ಓಕೆ, ಅದಕ್ಕೂ ನೀವು ರಶ್ ಮಾಡಬೇಡಿ, ಒಬ್ಬೊಬ್ಬರನ್ನೇ ಕಳಿಸ್ತೀವಿ, ಎಲ್ಲರಿಗೂ ಅಪರ್ಚುನಿಟಿ ಸಿಗುತ್ತೆ. ನಿಮಗೆ ಇಲ್ಲಿರುವ ಎಲ್ಲ ಕಂಪನಿಗೂ ಕೂಡ ಅಪ್ಲೈ ಮಾಡಬಹುದು. ದೇರ್ ಇಸ್ ನಥಿಂಗ್ ಲೈಕ್ ಒಂದೇ ಕಂಪನಿ ಅಂತ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ ನಿಮಗೆ, ಮಾಸ್ಟರ್ ಪ್ಲಾನರಿ ಅವರ ರಿಕ್ವೈರ್ಮೆಂಟ್ ಅನ್ನು ರಿಪೀಟ್ ಮಾಡ್ತೀನಿ. ಸೊ ITI ಡಿಪ್ಲೊಮಾ ಅಗೇನ್ ಫಾರ್ ಸಿವಿಲ್ ಸೈಟ್ ಸೂಪರ್ವೈಸರ್ ಮತ್ತೆ ವೆಲ್ಡರ್ ಪೋಸ್ಟ್ಗೆ, SSLC PUC ಅಂಡ್ BSc ಇನ್ ಅಗ್ರಿಕಲ್ಚರ್ ಫಾರ್ ಅಗ್ರಿಕಲ್ಚರಲ್ ಸೂಪರ್ವೈಸರ್. ಸೊ ITI ಡಿಪ್ಲೊಮಾ ಡಿಗ್ರಿ ಫಾರ್ ಡಿಪಾರ್ಟ್ಮೆಂಟ್ ಸೂಪರ್ವೈಸರ್, SSLC PUC ಫಾರ್ ಸೇಲ್ಸ್,
PUC degree for billing, food court ಗೆ 7th standard ಇಂದ ಮೇಲೆ, ಮತ್ತೆ engineering post ಗೆ BE civil engineering. And also they have electrical, ITI diploma ಆದವರಿಗೆ electrical post ಗೂ apply ಮಾಡಬಹುದು. So that is in master plannery. So 3 ಕಂಪನಿ ಬಗ್ಗೆ ನಾನು ಹೇಳಿದ್ದೇನೆ. ಇನ್ನೊಂದು ಕಂಪನಿ ಪಶುಪತಿ electricals, so they can directly apply for ಪಶುಪತಿ electricals ಗೆ. So ITI diploma with basic wiring knowledge. ಜಾಸ್ತಿ ಏನು ಹೈ ಫೈ ಬೇಕಂತಿಲ್ಲ, because he is a very good trainer as well. So ನನಗೆ ಪರ್ಸನಲಿ ಗೊತ್ತಿದ್ದ ತಕ್ಷಣ they will train you. ಅವ್ರು ಟ್ರೈನ್ ಮಾಡ್ತಾರೆ with basic welding knowledge ಇದ್ರೆ you can directly apply to ಪಶುಪತಿ electricals. So there are 4 companies as of now. One is Big Bags, ಈ ಕಡೆ ಇದೆ, ಕರೆಕ್ಟ್ ಆಗಿ ಗಮನ ಇಟ್ಟಿಗೆ ನೋಡ್ಬಿಡಿ ಲಾಸ್ಟ್ ಇದೀವಿ ಅಂತ ಎಲ್ಲರಿಗೂ ಅವಕಾಶ ಸಿಗ್ತದೆ. ಓಕೆ, ನಾವು ಮಾಸ್ಟರ್ ಪ್ಲಾನರಿಗೆ ಹಿಂದಿಂದ ಸ್ಟಾರ್ಟ್ ಮಾಡೋದು. ಮಾಸ್ಟರ್ ಪ್ಲಾನರಿಗೆ ನೋಡಿ, ಈ ಕಡೆ ವಿಲ್ ಸ್ಟಾರ್ಟ್ ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಉದ್ಯೋಗಾಕಾಂಕ್ಷಿಗಳಿಗೆ ಉನ್ನತವಾಗಿರುವಂತಹ ಮಟ್ಟದ ಕಂಪನಿಗಳಲ್ಲಿ ಉದ್ಯೋಗವನ್ನು ಮಾಡಬೇಕು ಅನ್ನೋದರ ಜೊತೆಗೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ರೈಟ್ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಹಾಗೆಯೇ ಅಶೋಕ್ ಕುಮಾರ್ ಇವರ ಮುಂದಾಳತ್ವದಲ್ಲಿ ಹಲವಾರು ಬಾರಿ ಉದ್ಯೋಗ ಮೇಳಗಳು ನಡೆದಿದೆ. ಹಾಗೆಯೇ ಇವತ್ತು ಕೂಡ ಪುತ್ತೂರಿನಲ್ಲಿ ಉದ್ಯೋಗ ಮೇಳ ನಡೀತಾ ಇರುವಂಥದ್ದು. ಹಾಗಾಗಿ ತುಂಬ ಜನ ಉದ್ಯೋಗಾಕಾಂಕ್ಷಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾವು ಉತ್ತಮ ರೀತಿಯಂಥ ಎಜುಕೇಷನನ್ನು ಪಡ್ಕೊಂಡಿದ್ದೀವಿ, ಅದಕ್ಕೆ ಸರಿಯಾಗಿರುವಂಥ ಉದ್ಯೋಗಗಳು ಸಿಗ್ತಾ ಇಲ್ಲ, ನಾವು ಉದ್ಯೋಗವನ್ನು ಮಾಡಿದರೆ ಕೂಡ ನಾವು ಅಂದುಕೊಂಡ ರೀತಿಯಾದಂಥ ಉದ್ಯೋಗಗಳು ಸಿಗ್ತಾ ಇಲ್ಲ ಅನ್ನುವಂಥ ಯೋಚನೆ ಅದೆಷ್ಟೋ ಜನರಲ್ಲಿರುತ್ತೆ. ಹಾಗಾಗಿ ಅದರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಮ್ಮ ಊರಿನಲ್ಲಿ ಉದ್ಯೋಗ ಸಿಗಬೇಕು ಅನ್ನುವಂತಹ ಯೋಚನೆ ಕೂಡ ತುಂಬ ಜನರಿಗೆ ಇರುತ್ತೆ. ಹಾಗಾಗಿ ಇವೆಲ್ಲವನ್ನ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚನೆಯನ್ನು ಮಾಡಿ ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ಉದ್ಯೋಗ ಮೇಳ ನಡೀತಾ ಇರುವಂಥದ್ದು. ಹಾಗಾದರೆ ಬನ್ನಿ, ಎಷ್ಟು ಜನ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದಾರೆ, ಯಾವೆಲ್ಲ ಕಂಪನಿಗಳು ಇವೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಕೇಳ್ಕೊಂಡು ಬರೋಣ. ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಕೇಳಿಂದ ಕಲ್ಲಡ್ಕದಿಂದ. ಓಕೆ, ಇಂಟರ್ವ್ಯೂ ಹೋದ್ರಿ, ಏನಾಯಿತು? ಎರಡು ಈಗ ಇಂಟರ್ವ್ಯೂ ಕೊಟ್ಟೆ. ಸೊ ಪಾಸಿಟಿವ್ ರಿಸಲ್ಟ್ ಬಂದಿದೆ, ಎಲಿಜಿಬಲ್ ಅಂತ ಹಾಕಿದ್ದಾರೆ. ಸೊ ಅವ್ರು ಕಾಲ್ ಬ್ಯಾಕ್ ಮಾಡ್ತಿರ್ತ ಹೇಳಿದ್ದಾರೆ. ಇದು ಫಸ್ಟ್ ಟೈಮಾ ನೀವು ಉದ್ಯೋಗ ಮೇಳದಲ್ಲಿ? ಹೌದು, ಫಸ್ಟ್ ಟೈಮ್ ಬಂದು. ಓಕೆ, ನಿಮ್ಮ ಕ್ವಾಲಿಫಿಕೇಶನ್ ಏನು? M.Com ಆಗಿದೆ. M.Com ಆಗಿದೆ. ಇವಾಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀರಾ? ಹೌದು, ಬ್ಯಾಂಕ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೇನೆ ಈಗ. ಅದನ್ನು ಬಿಟ್ಟು ಬೇರೆ ಉದ್ಯೋಗ ಅಂದರೆ ಈಗ ಕ್ರಾಫ್ಟ್ ಎಲ್ಲ ಮಾಡ್ತೇನೆ, ಮತ್ತು ಹೀಗೆ ಕ್ರಾಫ್ಟ್ ಜ್ಯುವೆಲ್ಸ್ ಅದೆಲ್ಲ ನಾನು ಮಾಡ್ತಾ ಇರ್ತೇನೆ. ಉದ್ಯೋಗ ಮೇಳದಿಂದ ಎಷ್ಟು ಪ್ರಯೋಜನ ಆಗ್ತಾ ಇದೆ, ಅದರ ಬಗ್ಗೆ ಏನು ಹೇಳ್ತೀನಿ? ತುಂಬ ಜನರಿಗೆ ತುಂಬ ಹೆಲ್ಪ್ ಆಗ್ತಿದೆ. ತುಂಬ ಈ ಕಡೆ ನಮ್ಮ ಹಳ್ಳಿಗಳ ಸೈಡ್ ಸ್ವಲ್ಪ ನಾವು ಉದ್ಯೋಗ ಮೇಳ ಎಲ್ಲ ಮಾಡಿದರೆ, ಈ ಥರ ಎಲ್ಲ ಮಾಡಿದರೆ ತುಂಬ ಸಪೋರ್ಟಿವ್ ಆಗಿರ್ತದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಅಂದರೆ ಬೆಂಗಳೂರು ಆ ಕಡೆ ಅಂತೆಲ್ಲ ಹೋಗ್ತಾ ಇರ್ತಾರೆ. ಸೊ ನಮ್ಮಲ್ಲೇ ಆಲ್ಮೋಸ್ಟ್ ಎಲ್ಲರೂ ವರ್ಕ್ ಮಾಡ್ಬೋದು. ನಮ್ಮ ನಿಯರೆಸ್ಟ್ ನಮ್ಮ ಮನೆಗೆ ಹತ್ತಿರ ಆಗುವಂಥ ಪ್ಲೇಸಲ್ಲಿ ನಾವು ವರ್ಕ್ ಮಾಡಿದರೆ ಸೊ ಮನೆಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ನಮಸ್ತೆ, ನಿಮ್ಮ ಹೆಸರು? ನಿಖಿಲ್ ಅಂತ. ಓಕೆ, ಹೇಗೆ ಇಂಟರ್ವ್ಯೂ ಫೇಸ್ ಮಾಡಿದ್ರಾ? ಮಾಡಿದ್ರು. ಏನಾಯಿತು? ಇಂಟರ್ವ್ಯೂ 1-2 ಕಂಪನಿಗೆ ರೆಸ್ಯೂಮ್ ಕೊಟ್ಟೆ. ರೆಸ್ಯೂಮ್ ಕೊಟ್ಟು ಅವರು ನೆಕ್ಸ್ಟ್ ಟೈಮ್ ವಿ ವಿಲ್ ಸಿ ಯು ನೆಕ್ಸ್ಟ್ ಟೈಮ್ ಅಂತ ಹೇಳಿದರು. ನಿಮ್ಮ ಎಜುಕೇಷನ್ ಏನು? ಬ್ಯಾಚುಲರ್ ಇನ್ ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಮಾಡಿದ್ದೀರಾ? ಇವಾಗ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದೀರಾ? ವರ್ಕ್ ಮಾಡ್ತಿದ್ದೇನೆ. ಅದರೊಟ್ಟಿಗೆ ಒಂದು ಚಾನ್ಸ್ ನೋಡುವ ಅಂತ. ಹಾಂ, ಓಕೆ. ಎಷ್ಟು ಅನುಕೂಲ ಆಗುತ್ತೆ ಅಂತ ಈ ಉದ್ಯೋಗ ಮೇಳದಲ್ಲಿ? ಈ ಉದ್ಯೋಗ ಮೇಳದಿಂದ ಸುಮಾರು ಜನ ಅಂದರೆ ಕೆಲಸ ಹುಡುಕ್ತಿರೋರಿಗೆ ಮತ್ತು ಇನ್ನು ಫ್ರೆಶರ್ಸ್ ಅವರಿಗೆಲ್ಲ ತುಂಬ ಉಪಯೋಗ ಆಗ್ತದೆ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಎಕ್ಸ್ಪೆಕ್ಟೇಷನ್ಸ್ ಯಾವುದೊಂದು ಒಳ್ಳೆ ಕಂಪನಿಯಲ್ಲಿ ನನಗೆ ಸಹ ಒಂದು ಜಾಬ್ ಸಿಕ್ಕಿ ಅಂದರೆ ಒಂದು ಬೇರೆ ಕಡೆ ಹೋಗುವಾಗ. ಓಕೆ, ಹಲವಾರು ಸಂಘ ಸಂಸ್ಥೆಗಳು ಆಯೋಜನೆಯನ್ನು ಮಾಡುತ್ತೆ ಉದ್ಯೋಗ ಮೇಳವನ್ನು. ಬಟ್ ಇವಾಗ MLA ಮುಖಾಂತರವೇ ಬರ್ತಾ ಇರುವಂಥದ್ದು, ಏನು ಹೇಳ್ತೀರಾ? ನಮ್ಮ MLA ಅವರು ಇಂಥ ಒಂದು ಕಾರ್ಯ ಮಾಡಿದ್ದಾರೆ. ಸೊ ಅದರಿಂದ ನಮಗೆ ಸಹ ತುಂಬ ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸ ಹುಡುಕ್ತಿರೋರಿಗೆ. ಇದು ಒಳ್ಳೆಯ ವಿಷಯವೇ. ಇಂಥ ಸುಮಾರು ಉದ್ಯೋಗ ಮೇಳಗಳಾಗಲಿ ನಮ್ಮ ಅಶೋಕ್ರೇ ಅವರಿಂದ ಇನ್ನು ಮುಂದೆ. ನಿಮ್ಮ ಹೆಸರು? ಶೋಭಾ. ಓಕೆ, ಇಂಟರ್ವ್ಯೂ ಫೇಸ್ ಮಾಡಿದ್ರೆ? ಫೇಸ್ ಮಾಡಿದ್ದೆ. ಏನಾಯಿತು? ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಯಿತು? ಯಾವ ಕಂಪನಿಗೆ? ಬಿಗ್ ಬ್ಯಾಗ್ಸ್ ಕಂಪನಿ. ಹೌದು. ಹೇಗಿತ್ತು ಇಂಟರ್ವ್ಯೂ? ಇಂಟರ್ವ್ಯೂ ಎಲ್ಲ ಚೆನ್ನಾಗಿತ್ತು. ಎಲ್ಲ. ನಿಮ್ಮ ಎಜುಕೇಷನ್ ಏನು? ಸೆಕೆಂಡ್ PUC ಆಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡಿ ಹೋಟೆಲಲ್ಲಿ ಕೆಲಸ ಮಾಡ್ತೇನೆ. ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರೆ ಇವಾಗ ಬೇರೆ ಉದ್ಯೋಗ ಬೇಕು? ಹೌದು. ಓಕೆ, ಉದ್ಯೋಗ ಮೇಳದ ಬಗ್ಗೆ ಏನು ಹೇಳ್ತೀರಾ? ಉದ್ಯೋಗ ಮೇಳದ ಬಗ್ಗೆ ಅಂದರೆ ಈಗ ಅಶೋಕ್ ರೈಯರು ಒಂದು ಬಡ ಕುಟುಂಬದಲ್ಲಿ ಎಲ್ಲರೂ ಬಂದಿರ್ತಾರೆ, ಅವ್ರಿಗೆ ಒಂದು ಒಳ್ಳೆಯ ಉದ್ಯೋಗ ಕೊಡಬೇಕು, ಅವರು ಸಹ ಒಳ್ಳೆಯ ಜೀವನದಲ್ಲಿ ಒಳ್ಳೆಯ ಇದು ಆಗಿರಬೇಕು ಅಂತ ಹೇಳಿ ಈ ಸಮ್ಮೇಳನವನ್ನು ಕೈಗೊಂಡು ಅದು ಸಹ ಸಕ್ಸಸ್ ಆಗಿದೆ. ಅದಕ್ಕೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾದ ಸುದೇಶ್ ಶೆಟ್ಟಿಯವರು ಸಹ ಈ ಕಾರ್ಯಕ್ರಮ ಕೈಗೊಂಡು ಒಳ್ಳೆ
ಸಮ್ಮೇಳನ ಒಳ್ಳೆ ರೀತಿ ನಡೆಸ್ಕೊಂಡು ಬಂದರು, ಒಳ್ಳೆ ಚೆನ್ನಾಗಿತ್ತು. ಮೊದಲು ಹೇಗಂದರೆ ರೈತ ಜಾಸ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಕೃಷಿ ಚೆನ್ನಾಗಾಗ್ತಾ ಇಲ್ಲ, ಬೆಳೆ ಚೆನ್ನಾಗಾಗ್ತಾ ಇಲ್ಲ ಅಂತೇಳಿ. ಆದರೆ ಈಗ ಸ್ಟೂಡೆಂಟ್ಸ್ಗಳು ಜಾಸ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗ್ತಿದೆ. ಯಾಕಂದರೆ ನಾವು ಎಷ್ಟೋ ಎಜುಕೇಷನ್ ಮಾಡಿರ್ತೀವಿ, ಆದರೆ ಅದಕ್ಕೆ ತಕ್ಕಾಗಿ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಎಜುಕೇಷನ್ ಮಾಡಿದ್ದು ಸಹ ಎಷ್ಟೋ ಲೋನ್ ಕಟ್ಟಿ ಆಗಿರ್ಬೋದು, ಹಾಗೆ ಲೋನ್ ಕಟ್ಟಿ ಮತ್ತು ಇದು ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಫ್ಯಾಮಿಲಿ ಹತ್ರ ಆಗಿರ್ಬೋದು, ಸಾಲ ಎಲ್ಲ ಮಾಡಿ ಎಜುಕೇಷನ್ ಮಾಡಿರ್ತಾರೆ. ಆ ಎಜುಕೇಷನ್ಗೆ ತಕ್ಕ ಹಾಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತೆಲ್ಲ ಆತ್ಮಹತ್ಯೆ ಮಾಡಿಕೊಂಡ ಸ್ಟೂಡೆಂಟ್ಸ್ಗಳೇ ಜಾಸ್ತಿ ನೋಡಿದ್ದೀವಿ. ಪೇಪರಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿ ತುಂಬ ಕಡೆ ನೋಡಿದ್ದೀವಿ ಕೂಡ. ಹಾಗೆ ಈಗ ಅಶೋಕ್ ರೈ ಅವರು ಆ ಸ್ಟೂಡೆಂಟ್ಸ್ನ ಆತ್ಮಹತ್ಯೆ ಕಡಿಮೆ ಆಗಬೇಕು ಅಂತ ಹೇಳಿ ಒಂದು ಒಳ್ಳೆ ರೀತಿಯಾಗಿ ಒಂದು ಉದ್ಯೋಗ ಸಮ್ಮೇಳನವನ್ನು ಕೈಗೊಂಡ್ರು. ಅದು ಸಹ ಸಕ್ಸಸ್ ಆಗಿದೆ. ನಾನು ಸಹ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಖುಷಿ ಸಹ ನನಗೆ ಇದೆ. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ವಿಶ್ವಕಿರಣ್. ಓಕೆ, ಇಂಟರ್ವ್ಯೂ ಆಯಿತಾ? ಇಂಟರ್ವ್ಯೂ ಆಯಿತು. ಏನಾಯಿತು? ನಮ್ಮ ಪಶುಪತಿ ಎಲೆಕ್ಟ್ರಿಕಲ್ ಕಂಡಕ್ಟ್ ಮಾಡಿ ರೆಸ್ಯೂಮ್ ತಗೊಂಡಿದ್ದಾರೆ. ಇನ್ನು 2 ದಿನದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಡಿಪ್ಲೊಮಾ ಎಲೆಕ್ಟ್ರಿಕಲ್. ಇವಾಗ ಜಾಬ್ ಮಾಡ್ತಿದ್ದೀರಾ? ಪ್ರೆಸೆಂಟ್ ಜಾಬ್ ಮಾಡ್ತಾ ಇದ್ದೇನೆ. ಬೆಂಗಳೂರು ಕಡೆ ಮಾಡ್ತಾ ಇದ್ದೇನೆ. ಊರ ಕಡೆ ಎಲ್ಲಾದರೂ ಜಾಬ್ ಸಿಕ್ಕಿದ್ರೆ ಆಗ್ಬೋದು ಅಂತೇಳಿ ಆ ಟೆನ್ಷನಲ್ಲಿ ಬಂದಿರೋದು. ಬಟ್ ಇವಾಗ ಅವ್ರು ಮಾತಾಡಿದ್ದಾರೆ, ಏನು ಆಗ್ತದೆ ಅನ್ನೋದೊಂದು ವಿಶ್ವಾಸ ಇದೆ ನಮಗೆ. ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ಸಿಕ್ಕಿದೆ ಅಂತ ಅನಿಸುತ್ತೆ? ನನಗೆ ಎಕ್ಸ್ಪೆಕ್ಟೇಷನ್ ಸಿಗ್ತದೆ. ಯಾಕಂದ್ರೆ ನನಗೆ ಈ ಏಜಲ್ಲಿ ನಾವೀಗ ಅದು 12 ವರ್ಷ 13 ವರ್ಷ ಆಯಿತು ಜಾಬ್ ಮಾಡಿಕೊಂಡು. ಈಗ ಜಾಬ್ ಹುಡ್ಕೋದು ಭಾರಿ ಕಷ್ಟ. ಈ ಕಡೆ ಬಂದು ಊರ ಕಡೆ ಜಾಬ್ ಮಾಡಬೇಕು ನಮ್ಮ ಫೀಲ್ಡಲ್ಲಿ ಹುಡ್ಕೋದು ಭಾರಿ ಕಷ್ಟ. ಎಕ್ಸ್ಪೀರಿಯನ್ಸಿಗೆ ಬೇರೆ ಮೇಲೆ ಜಾಬ್ಗಳು ಎಲ್ಲೂ ಈಗ ಅಷ್ಟು ಕೇಳ್ತಾರೆ. ಯಾಕಂದರೆ ಫ್ರೆಶರ್ಸ್ ತಗೊಳ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡಿಬಿಡ್ತಾರೆ, ಬಿಟ್ಬಿಡ್ತಾರೆ. ಎಲ್ಲ ಕಂಪ್ನಿಗಳು ಜಾಸ್ತಿ ಆ ಕಡೆ ಒತ್ತು ಕೊಡ್ತವೆ. ಬಟ್ ಸಿಕ್ಕಿದಾಗ ಬಳಸ್ಕೊಳ್ಬೇಕು. ನಾವು ಬಂದು ಈಗ ಇಂಟರ್ವ್ಯೂ ನಮಗೆ ಸಿಕ್ಕಿದ್ರೆ ತುಂಬ ಉಪಕಾರ ಆಗಿದೆ. ಎಲ್ಲಾದರೂ ಆಪರ್ಚುನಿಟಿ ಸಿಕ್ಕಿದರೆ ಜಾಬ್ ನಮ್ಗೆ ಊರ ಕಡೆ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ನಾವು ಬೆಂಗಳೂರು ಬಿಟ್ಟು ಊರಿಗೆ ಬರಲಿಕ್ಕೆ ಇನ್ನೊಂದು ಅವಕಾಶ ಆಗ್ತದೆ. ಶಾಸಕರ ಮುಖಾಂತರ ಉದ್ಯೋಗ ಮೇಳ ನಡೀತಾ ಇರುವಂಥದ್ದು ಏನು ಹೇಳ್ತೀರಾ? ಶಾಸಕರು ತುಂಬ ಉಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈಗ 50 ಜನ ಬಂದರೆ ಒಂದು 15 ಜನ ಕೆಲಸ ಆದರೂ ಒಂದು ಪುಣ್ಯದ ಕೆಲಸನೇ ಅದು. ಯಾಕಂತ ಹೇಳಿದರೆ ಇವಾಗ ಉದ್ಯೋಗದ ಸಮಸ್ಯೆ ಎಲ್ರಿಗೂ ತುಂಬ ಇದೆ. ಎಜುಕೇಷನ್ ಆಗ್ತದೆ, ಡಿಪ್ಲೊಮಾ ಮಾಡ್ತಾರೆ ಅಥವಾ ITI ಏನೋ ಮಾಡ್ತಾರೆ, ಮತ್ತೆ ಮುಂದೆ ಉದ್ಯೋಗ ಇರೋದಿಲ್ಲ. ಬಟ್ ಇಂಥ ಅವಕಾಶಗಳು ಸಿಕ್ಕಾಗ ಬಂದು ಇಲ್ಲಿ ಉಪಯೋಗಿಸ್ಕೊಂಡು ಸಂಬಳ ಎಷ್ಟೋ ಗೊತ್ತಿಲ್ಲ, ಬಟ್ ಒಂದು ಎಕ್ಸ್ಪೀರಿಯನ್ಸನ್ನು, ಜಾಬ್ ಎಕ್ಸ್ಪೀರಿಯನ್ಸನ್ನು ತೊಗೊಳ್ಬೋದು. ಮತ್ತೊಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಕೂಡ ತೊಗೊಂಡು ಮುಂದಿನ ಇಂಟರ್ವ್ಯೂ ರೆಡಿ ಆಗಲಿಕ್ಕೆ ಒಂದು ನಮಗೆ ಐಡಿಯಾ ಬರ್ತದೆ. ಯಾಕಂದರೆ ಹಳ್ಳಿಯವರು ಹೆಚ್ಚಿನ ದೂರಗಳ ಇಂಟರ್ವ್ಯೂಗಳಿಗೆಲ್ಲೂ ಹೋಗಲ್ಲ. ಬಟ್ ಅವರಿಗೆಲ್ಲ ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಇಲ್ಲೂ ಬಂದಾಗ ಒಂದು ಫೇಸ್ ಮಾಡಿದ ಒಂದು ನಾಲೆಜ್ ಮೇಲೆ ಇನ್ನೊಂದು ಕಡೆ ಹೋಗಿ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಅವರಿಗೆ ಕೆಲಸ ಮಾಡಲಿಕ್ಕೆ. ಥ್ಯಾಂಕ್ ಯು. ಮಮತಾ ಮೇಡಮ್ ಇದ್ದಾರೆ. ಇವರು ಕೂಡ ಉದ್ಯೋಗದಲ್ಲಿ ಆಕಾಂಕ್ಷೆಯನ್ನು ಯಾರೆಲ್ಲ ಹೊಂದಿದ್ದಾರೋ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು. ಹಾಗೆಯೇ ಇವತ್ತಿನ ಉದ್ಯೋಗ ಮೇಳದಲ್ಲಿ ಇವರು ಕೂಡ ಉದ್ಯೋಗಾಕಾಂಕ್ಷಿಗಳು ಯಾರಿದ್ದಾರೋ ಅವರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ನಮ್ಮ ಸಂಸ್ಥೆ ಸುಮಾರು ಒಂದು 12 ವರ್ಷದಿಂದ ಗಂಜಿಮಠದಲ್ಲಿ ಇದೆ. ಇದರಲ್ಲಿ ಒಂದು 3,500 ಜನ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಒಂದು ಲಾಂಗ್ ರನ್ ವಿದಿನ್ 6 ಮಂತ್ಸ್ ಗ್ಯಾಪಲ್ಲಿ 1,000ದಿಂದ 1,500 ಜನ ಬೇಕು ನಮಗೆ ಕೆಲಸಕ್ಕೆ. ನಾನು ರೀಸೆಂಟಾಗಿ ಪುತ್ತೂರಿನ MLA ಅಶೋಕ್ ರೈ ಅವರ ಹತ್ರ ಮಾತಾಡಿದಾಗ ಇಮಿಡಿಯೇಟಾಗಿ ನನಗೆ ಅವ್ರು ರೆಸ್ಪಾಂಡ್ ಮಾಡಿದರು, ಮಮತಾ ಇಲ್ಲಿ ಬನ್ನಿ. ಯಾಕಂದರೆ ನಾನು ಹುಟ್ಟಿದ ಜಾಗ ಇದು ಪುತ್ತೂರು, ಇಲ್ಲೇ ನಾವು ಕಲಿತು ಬೆಳೆದದ್ದು. ಸೊ ಇವತ್ತು ತುಂಬ ಖುಷಿಯಾಗ್ತದೆ ಅವರು ಮಾಡಿದ ಪ್ರೋಗ್ರಾಮು. ಯಾಕಂದರೆ 2 ಡೇಸ್ ಬಿಫೋರ್ ನಾನು ಕಮ್ಯುನಿಕೇಟ್ ಮಾಡಿದೆ. ಈ 2 ಡೇಸ್ ಸ್ಪ್ಯಾನಲ್ಲಿ ಸುಮಾರು ಜನ ಉದ್ಯೋಗಿ ಆಕಾಂಕ್ಷಿಗಳು ಇಲ್ಲಿ ಬಂದಿದ್ದಾರೆ. ನಾವು ಕೂಡ ಅದರಲ್ಲಿ ಒಂದು 50% ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡಿದ್ದೇವೆ. ಸೊ ಜಾಯ್ನಿಂಗ್ ಪ್ರೊಸೀಜರ್ನ ನಾವು ಅವರಿಗೆ ನಮ್ಮ ಸಂಸ್ಥೆಗೆ ಕರೆದು ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಇಲ್ಲಿ ಬಂದು ಜಾಬ್ ಫೇರನ್ನು ಮಾಡ್ತೇವೆ. ರೈ ಚಾರಿಟೇಬಲ್ ಎಜುಕೇಷನ್ ಟ್ರಸ್ಟಿಂದ ಇದಕ್ಕೆ ಬೇಕಾದಂತಹ ಫೆಸಿಲಿಟಿಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು MLA ಮಿಸ್ಟರ್ ಅಶೋಕ್ ಕುಮಾರ್ ರೈ ಮತ್ತು ಇಲ್ಲಿನ ಊರಿನ ಜನರಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಿಮ್ಮ ನಮಸ್ತೆ, ಸ್ನೇಹ ಅಂತ ಹೇಳಿ. ಓಕೆ, ಸ್ಮಾರ್ಟಿಂದ ಹೌದಲ್ವಾ? ಎಷ್ಟು ಜನ ಇಲ್ಲಿವರೆಗೆ ಅಪ್ಲೈ ಮಾಡಿಕೊಂಡ್ರು, ಎಷ್ಟು ಜನ ಸೆಲೆಕ್ಟ್ ಮಾಡಿದ್ರು? 100 ಆಯಿತು ಟೋಟಲ್. ಸೊ ಶಾರ್ಟ್ ಲಿಸ್ಟೆಡ್ ಆಗ್ತಾ ಉಂಟು. ಸೊ ಎಲ್ಲರೂ ಒಳ್ಳೆಯದ ರೀತಿಯಲ್ಲಿ ಇಂಟರ್ವ್ಯೂವನ್ನು ಫೇಸ್ ಮಾಡ್ತಾ ಇದ್ದಾರೆ.
ಯಾ ಲೆಟ್ಸ್ ಸಿ ವಾಟ್ ಹ್ಯಾಪನ್ ನೆಕ್ಸ್ಟ್. ಉದ್ಯೋಗ ಮೇಳ ನಿಮಗೂ ಒಂದು ಅವಕಾಶ ಸಿಕ್ಕಿರೋ ಹೌದು. ಉದ್ಯೋಗ ಮೇಳ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಯಾಕೆಂದರೆ ನಾವು ಸಹ ಅಲ್ಲಿ ಕೂತ್ಕೊಂಡು ನಾವು ಇಲ್ಲಿಗೆ ಬಂದಿರುವಂಥದ್ದು. ಸೊ ವಿ ನೋ ಎಷ್ಟು ನಾವು ಕಷ್ಟ ಬರಬೇಕು ಅಂತ ಹೇಳಿ. ಸೊ ಫುಲ್ ನರ್ವಸಲ್ಲಿದ್ದಾರೆ ಮಕ್ಕಳೆಲ್ಲರೂ ಕೂಡ. ಬಟ್ ಈ ಉದ್ಯೋಗ ಮೇಳದಿಂದ ನಮಗೆ ಕೆಲವೆಲ್ಲ ಇನ್ಫಾರ್ಮೇಷನ್ ನಮಗೆ ಕಲೆಕ್ಟ್ ಮಾಡ್ಬೋದು. ಯಾವುದಂತ ಹೇಳಿದರೆ ಹೇಗೆ ಇಂಟರ್ವ್ಯೂವನ್ನು ಫೇಸ್ ಮಾಡಬೇಕಂತ. ಕೆಲವರಿಗೆ ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕಂದ್ರೆ ಗೊತ್ತಿರ್ತದೆ. ಸೊ ಅದರ ಬಗ್ಗೆ ಒಂದು ನಾಲೆಜ್ ಸಿಗ್ತದೆ. ಕೆಲವರ ಮಾತಾಡಲಿಕ್ಕೆ ಬರುವುದು, ಬಟ್ ಅವರ ಫಿಸಿಕಲ್ ಸ್ಕಿಲ್ ಆಗಿರ್ಬೋದು ಅಥವಾ ಅವರ ಕೆಲವೆಲ್ಲ ಐಡಿಯಾಸ್ ಎಲ್ಲ ಒಳ್ಳೆಯದಾಗಿರ್ತದೆ. ಸೊ ನಾವು ಕೆಲವೆಲ್ಲ ಇಂಟರ್ವ್ಯೂಸಲ್ಲಿ ಹೇಗೆ ಫೇಸ್ ಮಾಡ್ತೇವೆ, ನಿಮಗೆ ಈ ಲ್ಯಾಂಗ್ವೇಜ್ ಗೊತ್ತುಂಟಾ ಅಥವಾ ನೀವು ಹೇಗೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಓನ್ಲಿ ಫಾರ್ ದ ಎಜುಕೇಷನ್, ಬೇರೆ ನಾವು ಎಂತ ತಿಳ್ಕೊಳ್ಳೋದಿಲ್ಲ. ಸೊ ಸಮ್ ಪೀಪಲ್ ಆರ್ ದೇ ವೆರಿ ಗುಡ್ ಇನ್ ದೇರ್ ಎಬಿಲಿಟಿ, ನಾಲೆಜ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು. ಸೊ ಅದು ಎಲ್ಲ ನಮ್ಮ ಕಂಪನಿಗೆ ಇಸ್ ಅ ಅಡ್ವಾಂಟೇಜ್ ಆಗಿರ್ಬೋದು. ಓಕೆ, ಸೊ ತುಂಬ ಜನ ಸಿಕ್ಕಿದ್ದಾರೆ, ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ. ಸೊ ನೋಡುವ ಏನಾಗ್ತದೆ ಅಂತೇಳಿ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಆ್ಯಂಡ್ ಸೊ ಥ್ಯಾಂಕ್ ಟು ರೈ ಎಸ್ಟೇಟ್. ಒಳ್ಳೆ ಒಂದು ಆಪರ್ಚುನಿಟಿ ಎಲ್ಲ ಮಕ್ಕಳಿಗೆ ಸಹ ಕೊಟ್ಟಿದ್ದಾರೆ. ಎಷ್ಟೇ ಅಂದರೆ ಜಾಬ್ ಇದ್ದರೂ ಸಹ ಮಕ್ಕಳು ತುಂಬ ಬರ್ತಾ ಇದ್ದಾರೆ. ಸೊ ಅದರಿಂದ ನಾವು ಅಂದ್ಕೊಳ್ಬೇಕು ಹೌ ಮೆನಿ ಕಾಂಪಿಟೇಷನ್ಸ್, ಎಷ್ಟು ಕಾಂಪಿಟೇಷನ್ ಉಂಟು ಈಗಿನ ಅಂತ ಹೇಳಿ. ಸೊ ಥ್ಯಾಂಕ್ ಯು. ಹಾಗೆ ಪಶುಪತಿ ಶರ್ಮಾ ಅವರ ಧರ್ಮಪತ್ನಿ ಆಗಿರುವಂಥ ಅನ್ನಪೂರ್ಣೇಶ್ವರಿ ಮೇಡಮ್ ಇದ್ದಾರೆ. ಪುತ್ತೂರಿನಲ್ಲಿ ಪ್ರತಿಷ್ಠಿತವಾಗಿರುವಂತಹ ಪಶುಪತಿ ಲೈಟ್ಸ್ ಇದರ ಮಾಲಕರು ಇವರು ಕೂಡ ಉದ್ಯೋಗ ಮೇಳದಲ್ಲಿ ಇವತ್ತು ತುಂಬ ಜನ ಉದ್ಯೋಗಾಕಾಂಕ್ಷಿಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದೆ ಮೇಡಮ್? ಒಳ್ಳೆಯ ರೆಸ್ಪಾನ್ಸ್ ಇದೆ. ಸುಮಾರು ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ. ನೋಡಬೇಕು, ಶಾರ್ಟ್ ಲಿಸ್ಟ್ಸ್ ಮಾಡಿದ್ದೇವೆ. ಒಂದೆರಡು ಜನ ಇವರನ್ನು ಕ್ಯಾಂಡಿಡೇಟ್ಸನ್ನು ಶಾಪಿಗೆ ಕರೆದು ಅವರಿಂದ ಡೆಮೋ ಕೊಡಿಸುವ ಪ್ರಯತ್ನ ಕೂಡ ಮಾಡಿದ್ದೇವೆ. ಹಾಗಾಗಿ ನಮಗೆ ಇಲೆಕ್ಟ್ರಿಷಿಯನ್ ಅಂತ ಹೇಳಿದ ಕೂಡಲೇ ಅವರ ವರ್ಕ್ ಹೇಗಿದೆ ಅಂತೇಳಿ ನೋಡಬೇಕಾಗ್ತದೆ. ಹಾಗಾಗಿ ಶಾಪಿಗೆ ಬರಲಿಕ್ಕೆ ಹೇಳಿದ್ದೇವೆ. ಹೀಗೆ ಆಯ್ಕೆಯ ಪ್ರಕ್ರಿಯೆ ನಡೀತಾ ಇದೆ. ಒಳ್ಳೆಯ ಕ್ಯಾಂಡಿಡೇಟ್ಸ್ ನಮಗೆ ದೊರಕಿದ್ದಾರೆ ಅಂತ ಹೇಳುವಂತಹ ಒಂದು ಖುಷಿ ಇದೆ ನನಗೆ. ಹಾಗೆ ಇಂತಹ ಉದ್ಯೋಗ ಮೇಳಗಳ ಆಯೋಜನೆ ಇನ್ನಷ್ಟು ಆಗಲಿ. ನಮ್ಮ ಮಾನ್ಯ ಶಾಸಕರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಇಂಥದ್ದನ್ನು, ಒಂದು ಉದ್ಯೋಗ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಿದ್ದಕ್ಕೆ. ಹಾಗೆಯೇ ನಮ್ಮಲ್ಲಿ ಕ್ಯಾಂಡಿಡೇಟ್ಸ್ಗಳು ಕೂಡ ಒಳ್ಳೆಯ ಯುವಕರು, ಒಳ್ಳೆಯ ಸ್ಟ್ರೆಂತ್ಸ್ ಇರುವವರು ಇದ್ದಾರೆ, ಒಳ್ಳೆಯ ಟ್ಯಾಲೆಂಟ್ ಇರುವವರು ಇದ್ದಾರೆ. ಈ ಉದ್ಯೋಗ ಮೇಳದ ಮೂಲಕ ಬರಲಿಕ್ಕೆ ಆಗದೇ ಇದ್ದವರಿಗೆ ಪಶುಪತಿಯಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂತ ಹೇಳಿದರೆ ಬೇರೆ ರೀತಿ ಅಂದರೆ ಅಲ್ಲಿಗೆ ಬಂದು ಇಂಟರ್ವ್ಯೂನ ಫೇಸ್ ಮಾಡ್ಬೋದಾ ಹೇಗೆ? ಮುಂಚಿತವಾಗಿ ಕಾಂಟ್ಯಾಕ್ಟ್ ಮಾಡಿ ಬಂದು ಇಂಟರ್ವ್ಯೂ ಕೊಡುವ ಅವಕಾಶ ಇದೆ. ಆದರೆ ಒಂದು ವಾರದಲ್ಲಿ ಮಾತ್ರ ಅದು ಕ್ಲೋಸ್ ಆಗ್ತದೆ. ಯಾಕೆಂತ ಹೇಳಿದರೆ ನಮಗೆ ಶೀಘ್ರವಾಗಿ ಬೇಕಿತ್ತು ಕ್ಯಾಂಡಿಡೇಟ್ಸ್ಗಳು. ಯಾವತ್ತೂ ಕೂಡ ಅರ್ಹವಾದ ಅಭ್ಯರ್ಥಿಗಳು ಎಲ್ಲರ ನಿರೀಕ್ಷೆಯೇ. ಹಾಗಾಗಿ ನಮಗೆ ಅದರ ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗಾಗಿ ಒಂದು ವಾರದಲ್ಲಿ ಏನಿದ್ರು ನಮ್ಮದು ಕ್ಲೋಸ್ ಆಗ್ತದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಶೋಭಾ. ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಾ? ಏನಾಯಿತು? ಅಂದರೆ ನಮ್ಮದು ಅಡ್ರೆಸ್ ಎಲ್ಲ ಕೇಳಿದರು. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಲ್ಲ ಕಲಿಬೋದಾ ಅಂತ ಕೇಳಿದರೆ ಟ್ರೈ ಮಾಡ್ತೇವೆ ಅಂತ ಹೇಳಿದ್ದೇವೆ. ಆಮೇಲೆ ಬೇರೆ ಬೇರೆ ಕಸ್ಟಮರ್ಸ್ ಎಲ್ಲ ಬರ್ತಾರೆ, ಅವ್ರು ಲ್ಯಾಂಗ್ವೇಜ್ ಅಟೆಂಡ್ ಮಾಡಬೇಕಂತ ಹೇಳಿದರು, ಇಂಗ್ಲೀಷ್ ಅಥವಾ ಹಿಂದಿ. ಸೆಲೆಕ್ಟ್ ಆದ್ರೆ ಹೇಗೆ? ಸೆಲೆಕ್ಟ್ ಆಗಲ್ಲ, ಕಾಲ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೆಲೆಕ್ಟ್ ಆಗ್ಬೋದು ಅನ್ನುವಂಥ ಭರವಸೆ? ಭರವಸೆ. ನಿಮ್ಮ ಕ್ವಾಲಿಫಿಕೇಷನ್ ಏನು? ನಾನು 9th ಓದಿದ್ದು, ಆಮೇಲೆ ಕಂಪ್ಯೂಟರ್ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೇನೆ. ಇವಾಗ ಜಾಬ್ ಮಾಡ್ತಿದ್ದೀರಾ? ಇವಾಗ ಮನೆಯಲ್ಲಿದ್ದೇನೆ. ಓಕೆ, ಈ ಉದ್ಯೋಗ ಮೇಳದ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ನನಗೆ ತುಂಬ ಖುಷಿ ಆಯಿತು. ಕೆಲಸ ಸಿಗ್ಬೋದನ್ನೋ ಭರವಸೆ ನಮಗೆ ಇದೆ. ಅವರಿಂದಾಗಿ ನಮಗೆ ಒಂದು ಜೀವನಕ್ಕೆ ಒಂದು ಆಧಾರ ಆದರೆ ಸಾಕು. ರೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾಗಿರುವಂತಹ ಸುದೇಶ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಉದ್ಯೋಗ ಮೇಳ ಜನ ಅಂತೂ ತುಂಬಾ ಖುಷಿಯಾಗಿದ್ದಾರೆ. ಬಂದವರು ಮಾತಾಡಿಸಿದ್ವಿ ನಾವು. ತುಂಬಾ ಒಳ್ಳೆ ರೀತಿಯಂಥ ಆಯೋಜನೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? ಖಂಡಿತ ಸಂತೋಷ ಆಗ್ತಿದೆ. ಯಾಕಂದರೆ ನಿಮಗೆಲ್ಲ ತಿಳಿದಿರ್ಬೋದು, ನಾವೀಗ ಒಂದು ಸ್ವಲ್ಪ ದಿನದ ಹಿಂದೆ ನಾವೊಂದು ದೊಡ್ಡ ಮಟ್ಟದಲ್ಲಿ ನಾವೊಂದು ಅಶೋಕ ಜನಮನ 2024 ಎನ್ನುವಂಥ ಕಾರ್ಯಕ್ರಮ ನಾವು ಮಾಡಿದ್ದೆವು.
ಅದರಲ್ಲಿ ನೀವೆಲ್ಲ ತಿಳ್ಕೊಂಡಿರ್ಬೋದು. ಜನಸಾಗರ ಯಾವ ರೀತಿ ಬಂದಿದ್ದರು, ಅಶೋಕ್ ಕುಮಾರ್ ಅವರ ಮೇಲೆ ಪ್ರೀತಿಯ ಮೇಲೆ ಅವರ ಪ್ರೀತಿಗೆ ಎಷ್ಟೊಂದು ಚಿರಋಣಿಯಾಗಿ ಎಷ್ಟೋ ಜನ ಬಂದಲ್ಲಿ ನೀವು ವಸ್ತ್ರ ವಿತರಣೆ ಮತ್ತು ಸಹಭೋಜನ ಪಾಲ್ಗೊಳ್ಳಿ ಕಂಡಿದ್ದೀರಾ. ಅದೇ ರೀತಿಯಲ್ಲಿ ನಾವೀಗ ಒಂದು ಸ್ವಲ್ಪ ದಿವಸದಲ್ಲಿ ನಾವು ಒಂದು ಉದ್ಯೋಗ ಮೇಲೆ ಮಾಡಬೇಕನ್ನೋ ಒಂದು ತುಂಬ ಆಸೆ ಇತ್ತು ನಮಗೆ. ಮೊದಲಿನ ಶಾಸಕರು ಹೇಳ್ತಾ ಇದ್ದರು ಯಾವ ರೀತಿ ಅಂತ ಹೇಳಿದ್ರೆ, ನಾವು ಏನಾದರೂ ಒಂದು ಕೆಲಸ ಮಾಡಬೇಕಿದ್ರೆ ಅದರದ್ದು ಏನಾದರೂ ಒಂದು ಬಡವರಿಗೆ ಪ್ರಯೋಜನ ಆಗಬೇಕು ಅಂಥ ಕೆಲಸ ನಾವು ಮಾಡಬೇಕು. ಸಮಾಜದಲ್ಲಿ ಪ್ರತಿ ವರ್ಷ ಒಂದಷ್ಟು ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿ ಬರ್ತಾರೆ, ಅಂಥವ್ರಿಗೆ ಕೆಲಸ ಕಲ್ಪಿಸಿಕೊಡುವಂಥ ಕೆಲಸ ನಾವು ಮಾಡಬೇಕು. ಸಮಾಜದಲ್ಲಿ ಪಾಪ ಕಷ್ಟದಲ್ಲಿರೋ ಇದ್ದಾರೆ, ತಳಮಟ್ಟದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಹೋಗುವಂಥ ಪೂರಕವಾಗಿ ಅವ್ರಿಗೆ ಯಾವುದೂ ಇರುವುದಿಲ್ಲ, ಅಂಥ ನಾವು ಹುಡುಕಿ ಅವರಿಗೆ ಕೆಲಸ ಕೊಡುವಂಥ ಕೆಲಸ ನಾವು ಪುತ್ತೂರು ತಾಲೂಕಲ್ಲಿ ಮಾಡಬೇಕಂತ ಮಾತು ನಮಗೆ ಯಾವತ್ತೂ ಹೇಳ್ತಾ ಇದ್ದರು. ಅದರ ಪ್ರಕಾರ ಇವತ್ತು ನಾವು ಮಂಗಳೂರಿನಾದ್ಯಂತ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಂಪ್ನಿಗಳು ನಾವು ಕರೆದು, ಮಲ್ಟಿನ್ಯಾಷನಲ್ ಕಂಪ್ನಿನ ಕರೆದು ಮತ್ತು ಪುತ್ತೂರು ತಾಲೂಕು ಸಂಬಂಧ ಕೆಲವೊಂದಷ್ಟು ಕಂಪ್ನಿನ ಕರೆದು ಜಾಬ್ ಮೇಲೆ ನಾವು ಮಾಡಿದ್ದು, ಉದ್ಯೋಗ ಮೇಲೆ ನಾವು ಮಾಡಿದ್ದು. ಇದರ ಪ್ರಯುಕ್ತ ಇವತ್ತು ನಾವು ಇಲ್ಲಿ ನೀವು ಕಂಡಿರ್ಬೋದು ಜನಸಾಗರ ಬಂದಿದ್ದಾರೆ. ಸಾಧಾರಣ ನಾವು ರಿಜಿಸ್ಟ್ರಲ್ಲಿ ನೋಡುವಾಗ ಈಗ 675ರಿಂದ 700 ಜನರು ಇಲ್ಲಿ ಬಂದಿದ್ದಾರೆ. ಈಗಾಗಲೇ ತುಂಬ ಜನ ಇಂಟರ್ವ್ಯೂ ಕೊಟ್ಟಾಗಿದೆ. ಅದರಲ್ಲಿ ಒಂದಷ್ಟು ಮಕ್ಕಳಿಗೆ ಉದ್ಯೋಗವೂ ಸಿಕ್ಕಿದೆ. ತುಂಬ ಸಂತೋಷ ಆಗ್ತಿದೆ. ಅವರ ಕನಸಾದಿ ಎಲ್ರಿಗೊಂದು ಉದ್ಯೋಗ ಸಿಗಬೇಕು, ತಮ್ಮ ಕಾಲಲ್ಲಿ ನಿಂತು ಅವರು ತಮ್ಮ ಜೀವ ನಡೆಸಬೇಕನ್ನುವಂಥ ತುಂಬ ಮಹದಾಸೆಯನ್ನು ಇಟ್ಟುಕೊಂಡಿದೆ. ಅದು ಇವತ್ತು ಇಳಿಯದಂತ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ನೇತೃತ್ವದಲ್ಲಿ ಹಾಗೆಯೇ ಪುತ್ತೂರಿನ ಶಾಸಕರಾಗಿರುವಂಥ ಅಶೋಕ್ ಕುಮಾರ್ ರೈವರ ಮುಂದಾಳತ್ವದಲ್ಲಿ ನಡೆದಿರುವಂತಹ ಉದ್ಯೋಗ ಮೇಳ ಯಶಸ್ವಿಯಾಗಿ ನಡೆದಿದೆ. ಸುಮಾರು 600ರಿಂದ 700 ಜನ ಉದ್ಯೋಗಾಕಾಂಕ್ಷಿಗಳು ಬಂದು ಈ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಒಂದಷ್ಟು ಜನರಿಗೆ ಉದ್ಯೋಗ ಕೂಡ ಇಲ್ಲಿಂದ ಹೋಗಬೇಕಾದ್ರೆ ಸಿಕ್ಕಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ತುಂಬಾ ಖುಷಿಯಲ್ಲಿ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿರುವಂಥದ್ದು. ನಮ್ಮದೇ ಊರಿನಲ್ಲಿ ಉದ್ಯೋಗವನ್ನು ಮಾಡಬೇಕು, ಬೇರೆ ಕಡೆಗೆ ಹೋಗಿ ಉದ್ಯೋಗವನ್ನು ಮಾಡೋದು ಕಷ್ಟ, ಮನೆ ಇವೆಲ್ಲವನ್ನು ಕೂಡ ಯೋಚನೆ ಮಾಡಿದಾಗ ಊರಿನಲ್ಲೇ ಉದ್ಯೋಗ ಬೇಕು ಅನ್ನುವಂತಹ ಅದೆಷ್ಟೋ ಜನರಿಗೆ ಉದ್ಯೋಗ ತಮ್ಮ ಊರಿನಲ್ಲೇ ಸಿಕ್ಕಿರುವಂತಹ ಸಂತೃಪ್ತಿ ಕೂಡ ಇರುವಂಥದ್ದು. ಹಾಗೆಯೇ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೂಡ ಉದ್ಯೋಗ ಸಿಗುವಂತಹ ಒಂದು ಅವಕಾಶ ಈ ಉದ್ಯೋಗ ಮೇಳದ ಮೂಲಕ ಸಿಕ್ಕಿರುವಂಥದ್ದು. ಹಾಗಾಗಿ ಯಾರೆಲ್ಲ ಉದ್ಯೋಗವನ್ನು ಹರಸಿ ಇಲ್ಲಿಗೆ ಬಂದಿದ್ದೀರೋ, ಉದ್ಯೋಗ ಸಿಕ್ಕಿದ್ದು ಅವರಿಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ, ಇನ್ನಷ್ಟು ಜನರಿಗೆ ಉದ್ಯೋಗ ಸಿಗೋ ರೀತಿಯಾಗಿ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಾಟೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ, ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.